ಭಗವಂತನಿಗೆ ಪ್ರಿಯವಾದ ರೀತಿಯಲ್ಲಿ ಸಮರ್ಪಣೆ ಮಾಡಿದರೆ ಭಗವಂತ ಪ್ರೀತನಾಗ್ತಾನೆ. ಭಗವಂತನಿಗೆ ಸಂತೋಷ ಆದರೆ ಭಗವಂತ ಏನು ಮಾಡ್ತಾನೆ? ಊರಿಗೆ ಒಳ್ಳೆಯದು ಮಾಡ್ತಾನೆ. ನಮ್ಮ ಊರಿನೊಳಗೆ ನಾವಿರೋದು. ಆದ ಕಾರಣ ಈ ಊರಿನ, ಈ ಜಗತ್ತಿನ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಪ್ರತಿಯೊಬ್ಬರೂ ತೊಡಗಿಸಿಕೊಂಡು ಮಾಡುವ ಒಳ್ಳೆ ಕೆಲಸದಲ್ಲಿ ನಾವು ಜೊತೆಯಾಗೋಣ. ನೀವೆಲ್ಲರೂ ಬರಬೇಕು. 17ನೇ ತಾರೀಕು ಹೊರೆಕಾಣಿಕೆಯಲ್ಲಿಯೂ ಬರಬೇಕು. 18ನೇ ತಾರೀಕಿನಲ್ಲಿ ನಿಮ್ಮ ಹೆಮ್ಮೆಯ ಕುಲದ ಈ ವೃತ್ತಿಯಿಂದ, ಅದು ಯಾಗದಲ್ಲಿ ಪ್ರವರ್ಗಕ್ಕೆ ಉಪಯೋಗ ಆಗುವಂತಹ ಮತ್ತು 1200 ಸಣ್ಣ ಗಾತ್ರದ ಮಣ್ಣಿನ ಪಾತ್ರೆಗಳ ಮತ್ತು ಬೇರೆ ಬೇರೆ ಗಾತ್ರದ ಮಣ್ಣಿನ ಪಾತ್ರೆಗಳನ್ನೆಲ್ಲ ಮಾಡಿಕೊಳ್ಳಿಕ್ಕಿದ್ದಾರೆ. ಇದನ್ನೆಲ್ಲ ದೇವರು ಚಂದಕ್ಕೆ ಸ್ವೀಕರಿಸಿಕೊಳ್ಳಿ, ಚಂದಕ್ಕೆ ಮಾಡಿಸಿ ಸ್ವೀಕರಿಸಿಕೊಳ್ಳಿ. ಹಾಗೆ ಅದನ್ನು ಸಮರ್ಪಣೆ ಮಾಡುವ ಸಮಯದಲ್ಲಿ, ಅಂದರೆ 18ನೇ ತಾರೀಕಿನ ಹೊತ್ತು ಒಂದು 2:30 ಗಂಟೆಗೆ ನೀವೆಲ್ಲರೂ ಉಪ್ಪಳಕ್ಕೆ ಬಂದು ಸೇರಬೇಕು. ಹೆಮ್ಮೆಯಿಂದ ಯಜ್ಞೇಶ್ವರನ ಸನ್ನಿಧಿಗೆ ತಂದು ಸಮರ್ಪಿಸಬೇಕು. ಇನ್ನು ಇಲ್ಲಿ ವಿಷ್ಣು ಸಹಸ್ರನಾಮ ದೇವರನ್ನ ನೀವು ನೋಡಿದ್ದೀರಿ. ಈ ದೇವರು ಗ್ರಾಮ ಗ್ರಾಮಕ್ಕೆ ಸಂಚರಿಸ್ತಾ ಇದ್ದಾರೆ. ಭಕ್ತರೆಡೆಗೆ ದೇವರು ಬಂದು ಸಹಸ್ರನಾಮದ ಮಹಿಮೆಯನ್ನು ನಾನೊಮ್ಮೆ ನೆನಪಿಸ್ಕೊಳ್ತೇನೆ. ಭಗವಂತನ ಒಂದು ಹೆಸರು ಹೇಳಿ ಅಜಾಮಿಲ ವಿಷ್ಣು ಲೋಕವನ್ನು ಸೇರುವಂತಾಗಿದ್ದಾನೆ. ಪ್ರಹ್ಲಾದ ತನ್ನ ಎಷ್ಟು ಕಷ್ಟದಿಂದ ಪಾರಾಗಿದ್ದಾನೆ. ಇದೆಲ್ಲ ಪುರಾಣದಲ್ಲಿ ಕಾಣುವಂತಹ ವಿಚಾರ, ನಮ್ಮ ಬದುಕಿನಲ್ಲೂ ಸತ್ಯ. ಆದ ಕಾರಣ ನಂಬಿಕೆ ಇಟ್ಟು ಭಗವಂತನ ಸ್ಮರಣೆ ಮಾಡಿ ಭಗವಂತನ ಪ್ರೀತಿಯನ್ನು ಗಳಿಸುವಂತಾಗಬೇಕು. ನಾವು ಉಪ್ಪಳದ ಶಾರದಾನಗರದಲ್ಲಿ ಇದರ ಉದ್ಘಾಟನೆ ಮಾಡಿದೆವು, ಸಹಸ್ರನಾಮದ ಅಭಿಯಾನದ ಉದ್ಘಾಟನೆಯನ್ನು. ಅಲ್ಲಿ ಮಾಡುವಾಗ 1000 ಜನ ಕೂತ್ಕೊಳ್ಳಿಕ್ಕೂ ಸೌಕರ್ಯ ಇಲ್ಲದ ಸಮುದ್ರ ಕಿನಾರೆ ಇದ್ದದ್ದು. ಆ ಊರವರು ಸಮುದ್ರದ ಕೊರೆತ ಜೋರಾಗ್ತಾ ಉಂಟು, ಪ್ರತಿ ವರ್ಷ ನಮಗೆ ಭಯದಿಂದ ನಾವು ಇರ್ತೇವೆ ಮಳೆಗಾಲದಲ್ಲಿ ಅಂತ, ಇನ್ನಾದರೂ ನಮಗೆ ಸ್ವಲ್ಪ ಧೈರ್ಯವನ್ನು ತುಂಬಿಕೊಂಡು ನೆಮ್ಮದಿಯನ್ನು ತುಂಬುವಂತಹ ಕಾರ್ಯಕ್ರಮ ವಿಷ್ಣು ಸಹಸ್ರನಾಮ ನಮಗೆ ಆಗುತ್ತದೆ, ಹಾಗಾಗಿ ಇಲ್ಲೇ ಮಾಡಬೇಕು ಎಂದು ನಿರ್ಬಂಧಿಸಿದ ಕಾರಣಕ್ಕಾಗಿ ನಾವು ಅಲ್ಲೇ ಮಾಡಿದ್ದೆವು. ಇವತ್ತು ಸಮುದ್ರದ ದಡ 1,00,000 ಜನ ಬೇಕಾದರೂ ಕೂತ್ಕೊಳ್ಳಿಕ್ಕೆ ಬೇಕಾದಷ್ಟು ಸೌಕರ್ಯ ಉಂಟು. ಇದು ನಮ್ಮ ಧಾರ್ಮಿಕ ಆಚಾರದ ಹಿಂದಿರುವಂತಹ ಶಕ್ತಿ. ನೀವು ಪತ್ರಿಕೆಯಲ್ಲಿ ಕೇಳಿರಬಹುದು, ನೀವೊಂದು ಪುಸ್ತಕ ಸಿಕ್ಕಿದೆ ನಿಮಗೆ, ಡಾಕ್ಟರ್ ಎಸ್ ಎನ್ ಪಡಿಯಾರ್ ಅಂತ. ಅವರು ಈ ಅಭಿಯಾನ ಜೋರಾಗಿ ಮಾಡ್ತಾ ಇದ್ದಾರೆ. ಅವರಿಂದ ನಾವೇ ಪ್ರೇರಿತರಾಗಿದ್ದೇವೆ. ಈ ಕಾರ್ಯಕ್ರಮ ಸಮುದ್ರ ಕಿನಾರೆಯಲ್ಲಿ ಸುನಾಮಿಯನ್ನು ತಡೆಯುವಂಥದ್ದು, ಕಡಲ್ಗೊರೆತವನ್ನು ತಡೆಯುವಂಥ ಸಾಮರ್ಥ್ಯ ಇದೆ ಅಂತ ಪ್ರತಿಪಾದಿಸ್ತಾ ಬಂದಿದ್ದಾರೆ. ನಮ್ಮ ಅನುಭವಕ್ಕೆ ಈ ವರ್ಷವೇ ಅನುಭವ ಆಗಿ ಬಿಟ್ಟಿದೆ. ನಾವದನ್ನು ಸರಿಯಾಗಿ ನಮ್ಮ ಮನೆಯಲ್ಲಿ ಪಠಿಸಿದರೆ ನಮ್ಮ ಬದುಕಿನಲ್ಲಿ ಬರುವ ಕಷ್ಟದಿಂದ ಪಾರಾಗಬಹುದು. ಯಾವ ಗ್ರಹಚಾರ ದೋಷಗಳಿದ್ರೂ, ಯಾವ ಬಾಧೆಗಳಿದ್ರೂ ಸಹಸ್ರನಾಮ ನಿಮಗೆ ದೊಡ್ಡ ನಿಧಿ ಅದು. ಅದನ್ನು ಈಗ ಪುಸ್ತಕ ಒಂದೊಂದು ಕೊಟ್ಟಿದ್ದೇವೆ, ಮನೆಗಳಿಂದ ತಗೊಂಡು ಹೋಗಿ ವಾರದಲ್ಲಿ ಒಮ್ಮೆಯಾದರೂ ಅದನ್ನು ಪಠಿಸಿ. ನಿತ್ಯ ಪಠಿಸಿದರೆ ಇನ್ನೂ ಉತ್ತಮ. ಭಗವಾನ್ ಶ್ರೀಕೃಷ್ಣನನ್ನು ನೋಡಿಕೊಂಡೇ ಬಾಣದ ಮಂಚದಲ್ಲಿ ಮಲಗಿದ್ದಂತಹ ಭೀಷ್ಮಾಚಾರ್ಯರು ಉತ್ತಮನಾದ ಧರ್ಮಿಷ್ಠನಾದ ಧರ್ಮರಾಯನಿಗೆ ಉಪದೇಶ ಮಾಡಿದಂತಹ ದಿವ್ಯ ಸ್ತೋತ್ರಮಾಲೆ ಇದು. ಇದರಿಂದ ನಮ್ಮೆಲ್ಲರ ಬದುಕು ಉದ್ಧಾರ ಆಗ್ತದೆ. ಕಷ್ಟ ಬಂದಾಗ ನಾವೇನೇನೋ ಪ್ರಾರ್ಥಿಸ್ಕೊಳ್ಳಿ, ಏನೇನೋ ಕರ್ಮಗಳೆಲ್ಲ ತೊಡಗಿಸ್ಕೊಳ್ತೇವಲ್ಲ, ಕಷ್ಟವೇ ಬಾರದಂತೆ ಆತ್ಮವಿಶ್ವಾಸವೂ ತುಂಬುವಂತಹ ದಿವ್ಯ ಮಂತ್ರ. ಇದನ್ನು ನೀವೆಲ್ಲ ಪಠಿಸಿಕೊಳ್ಬೇಕು. ಇವತ್ತು ಇಲ್ಲಿ ಪಠಿಸಿದ ಪರಿಣಾಮ ಈ ಭವನ, ಇದು ಭುವನದಲ್ಲೇ ಎತ್ತರಕ್ಕೆ ಒಳ್ಳೆ ರೀತಿಯಲ್ಲಿ ಬೆಳೆಯಲಿ, ಎಲ್ಲರಿಗೂ ಶ್ರೇಯಸ್ಸಾಗಲಿ, ದೇವರ ಅನುಗ್ರಹ ಆಗಲಿ ಅಂತ ಪ್ರಾರ್ಥಿಸ್ತೇವೆ. ಇನ್ನು ಸೋಮಯಾಗಕ್ಕೆ ನಮ್ಮ ಊರುಗಳಲ್ಲಿ ಎಲ್ಲರಿಗೂ ತಿಳಿಸಿ, ಎಲ್ಲರೂ ಬಂದು ಭಾಗವಹಿಸುವಂತೆ ಅವರನ್ನು ನೀವು ತೊಡಗಿಸಿಕೊಳ್ಳುವಂತೆ ಮಾಡಿಕೊಳ್ಬೇಕು. ಈ ನಮ್ಮ ಕರ್ಮಗಳಲ್ಲಿ ನಾವು ತುಂಬ ಶ್ರದ್ಧೆ ಇಟ್ಟುಕೊಳ್ಳೋಣ. ನಾವು ಮಾಡುವಂತಹ ವೃತ್ತಿಯಲ್ಲಿ ದೇವರನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಘೋರ ಕುಂಬಾರನ ಕಥೆಯನ್ನೆಲ್ಲ ಕೇಳಿದರೆ ಎಷ್ಟು ತಲ್ಲೀನತೆಯಿಂದ ಮಾಡಿದಂತಹ ಕರ್ಮದಿಂದ ಭಗವಂತ ಪ್ರಸನ್ನ ಆಗ್ತಾನೆ ಎಂಬ ಒಳ್ಳೆಯ ಉದಾಹರಣೆ ಇದೆ. ಅಂತಹ ಪರಂಪರೆ ಇರುವ ಈ ಕುಳಾಲ ಸಮಾಜ ಈ ಮಣ್ಣಿನ ಮಾಡಿಕೆ ಮಾಡುವಂತಹ ಸಂಸ್ಕೃತಿಯನ್ನು ಉಳಿಸಬೇಕು. ಇವತ್ತು ನಮ್ಮ ಮನೆಯೊಳಗೆ ಮಣ್ಣಿನ ಮಡಿಕೆಯೂ ಇಲ್ಲ, ಒಲೆಯೂ ಇಲ್ಲ, ಬಟ್ಟೆ ತೊಳೆಯೋ ಕಲ್ಲು ಇಲ್ಲ, ರುಬ್ಬುವ ಕಲ್ಲು ಇಲ್ಲ, ಏನು ಒಲೆ ಊದುವ ಓಟೆ ಇಲ್ಲ, ಎಲ್ಲ ಮರೆಮಾಚಿದ್ದೇವೆ. ನಾವು ಸೊಂಟ ಬಗ್ಗಿಸಿ ಕೆಲಸ ಮಾಡೋದಿಲ್ಲ, ಅಂಗಳದಲ್ಲಿ ಸೆಗಣಿ ಸಾರಿಸುವುದಿಲ್ಲ. ನಮ್ಮ ಪರಿಸರವೆಲ್ಲ, ಹಿಂದೆಲ್ಲ ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ, ಸಣ್ಣ ಒಂದು 50-100 ಜನ ಸೇರುವ ಕಾರ್ಯಕ್ರಮ ಇದ್ದರೆ ನಮ್ಮ ಮನೆಯೊಳಗಿರುವ ಪಾತ್ರೆ ಸಾಮಗ್ರಿಗಳು ಸಾಕಾಗುವುದಿಲ್ಲ, ಮನೆಯಲ್ಲಿರೋ ಸಲಕರಣೆ ಸೌಕರ್ಯ ಸಾಕಾಗುವುದಿಲ್ಲ. ನಮ್ಮ ಸುತ್ತಮುತ್ತಲಿದ್ದ ಮನೆಗಳನ್ನೆಲ್ಲ ಸೇರಿಸ್ತಿದ್ದೆವು. ನಮಗೆ ಇವತ್ತಿಗೂ ನೆನಪಾಗುತ್ತದೆ, ಪದಾರ್ಥಕ್ಕೆ ಅಡುಗೆಗೆಲ್ಲ ಕಡಿಲಿಕ್ಕೆ ಪಕ್ಕ ಮನೆಯವರ ರುಬ್ಬೋ ಕಲ್ಲನ್ನು, ಮೆಟ್ಟು ಕತ್ತಿಯನ್ನು, ಕೆರೆಮಣೆಯನ್ನು, ಪಾತ್ರೆಗಳನ್ನು, ಅವರ ಮನೆಯ ಒಲೆಯನ್ನು ಸಹ ಉಪಯೋಗಿಸಿ ಎಷ್ಟೊಳ್ಳೆಯ ಬಾಂಧವ್ಯಗಳು ಬೆಳೆಯುತ್ತಿತ್ತು, ಬೆಸೆಯುತ್ತಿತ್ತು. ಒಂದು ಕಾರ್ಯಕ್ರಮ ಆಗಬೇಕಿದ್ರೆ ಬಂಧುಗಳ ಮನೆಗೆ ಹೋಗಿ ಆಹ್ವಾನಿಸಿ ಸಂಬಂಧ ಬಾಂಧವ್ಯಗಳು ಎಷ್ಟು ಚೆನ್ನಾಗಿ ವೃದ್ಧಿಯಾಗುತ್ತಿತ್ತು. ಇವತ್ತೆಲ್ಲ
ಲೋಕವೆಲ್ಲ ನಮ್ಮ ಜೇಬಿನೊಳಗೆ ವಿಜ್ಞಾನ ಲೋಕದಿಂದಾಗಿ ಬಂದಿದೆ, ಆದರೆ ನಮ್ಮ ಪರಸ್ಪರ ಭಾವನೆಗಳು ಮಾತ್ರ ದೂರವಾಗಿದೆ. ಇವತ್ತೇನಾದರೂ ಕಾರ್ಯಕ್ರಮ ಇದ್ದರೆ ನಮ್ಮ ಮೊಬೈಲಲ್ಲಿ ಮೆಸೇಜು, ವಾಟ್ಸಪ್ನಲ್ಲಿ ಮೆಸೇಜ್ ಎಲ್ಲ ಕಳಿಸ್ಕೊಂಡು ಮನೆ ಅಂಗಳ ಮನೆ ದಾರಿಯೇ ಗೊತ್ತಿಲ್ಲದಂತಹ ಪರಿಸ್ಥಿತಿ, ದುಸ್ಥಿತಿ ಇದು. ಸಮಾಜ ಲೋಕ ಹತ್ತಿರ ಆದರೂ ನಮ್ಮ ಊರು ನೆರೆಕರೆ ಸಂಬಂಧ ಬಂಧು ಬಾಂಧವ್ಯತೆ ಎಲ್ಲವೂ ದೂರವಾಗುವುದಂದ್ರೆ ಇದರಲ್ಲಿ ಮೊಬೈಲ್ ಪೆಟ್ಟಿಗೆಯೋ ವಿಜ್ಞಾನದಿಂದ ನೆಮ್ಮದಿ ಸಿಗಲಿಕ್ಕಿಲ್ಲ. ಪರಸ್ಪರ ಭಾವನಾತ್ಮಕವಾಗಿ ಈ ಸಂಪರ್ಕ ಸಂಬಂಧ ಇಟ್ಟುಕೊಂಡ್ರೆ ಮಾತ್ರ ಸಾಧ್ಯವಾಗ್ತದೆ. ಈ ನಿಟ್ಟಿನಲ್ಲಿ ನಮ್ಮೆಲ್ಲ ಮನೆಯೆಲ್ಲ ಅಜ್ಜ ಕುಟುಂಬ ಗೋತ್ರ ಜಾತಿ ಮತ್ತೆ ನಮ್ಮ ಧರ್ಮ ಇತ್ಯಾದಿಗಳೆಲ್ಲ ವಿಷಯದಲ್ಲಿ ನಾವು ಒಂದಾಗುವರು. ಯಾಗದ ಹೆಸರಿನಲ್ಲಿ ಭಗವಂತನ ತಾಯಿ ಭಾರತೀಯ ಸನಾತನ ಹಿಂದೂ ಧರ್ಮದ ಭಗವಂತನ ಲಕ್ಷ್ಮೀನಾರಾಯಣನ ಮಕ್ಕಳಾದಂತಹ ನಾವೆಲ್ಲ ಯಾವುದೇ ಜಾತಿಯಲ್ಲಿ ಹುಟ್ಟಿದ್ರೂ ಅದು ಮೇಲು ಕೀಳು ಬರಬಾರ್ದು, ಅದು ಕೆಳಗಿನವರು ಮೇಲಿನವರು ಅಂತ ಬರಬಾರ್ದು. ನಮ್ಮ ಧರ್ಮವನ್ನು ನಮ್ಮ ಕರ್ಮವನ್ನು ಆಚರಿಸುತ್ತಾ ಹಿಂದೂಗಳಾದ ನಾವೆಲ್ಲ ಒಗ್ಗೂಡಬೇಕು, ಜಗತ್ತಿಗೆ ಒಳ್ಳೆಯದು ಮಾಡುವಂಥ ಒಳ್ಳೆ ಕರ್ಮವನ್ನು ಮಾಡಬೇಕು. ಅಂತಹ ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಬಾಳುವಂತೆ ಶ್ರೀಮನ್ನಾರಾಯಣ ಅನುಗ್ರಹಿಸಲಿ. ನನಗೆ ಬಹಳ ಸಂತೋಷ ಮತ್ತು ತುಂಬ ಸಂತೋಷ ಆದ ಇನ್ನೊಂದು ವಿಷಯವನ್ನು ನೀವು ನೆನಪಿಸ್ಕೊಳ್ಬೇಕಾಗ್ತದೆ. ನಾವು ನಮ್ಮ ಪೂರ್ವಾಶ್ರಮದಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ 10ನೇ ಕ್ಲಾಸ್ ಪಾಸ್ ಆಗಬೇಕಿದ್ರೆ ಎಲ್ಲರೂ ಆಟೋಗ್ರಾಫ್ ಅಂತ ಬರೀಲಿಕ್ಕುಂಟು, ಪರಸ್ಪರ ಎಲ್ಲ ಆಚೆ ಈಚೆ ಎಲ್ಲ ಕೊಡ್ಲಿಕ್ಕುಂಟು. ತುಂಬ ಬೆಲೆ ಬಾಳುವ ಪುಸ್ತಕಗಳನ್ನೆಲ್ಲ ಈ ಹಣ ಇದ್ದವ್ರು ತಗೊಳ್ತಾರೆ. ನಮಗಾಗ ಹಣ ಏನಿರಲಿಲ್ಲ, ಸಣ್ಣ ಬೆಲೆಯ ಸಣ್ಣ ಪುಸ್ತಕ, ಕಡಿಮೆಗೆ ಸಿಗುವ ಒಂದು ಪುಸ್ತಕ ಎಲ್ಲರೂ ಮಾಡುವಾಗ ನಮ್ಮ ಮನಸ್ಸು ಕೇಳಿದ್ರೆ ಏನೇನೋ ಮಾಡಿಕೊಂಡು ನಾವು ತಗೊಂಡಿದ್ದೆವು. ಎಲ್ಲ ಆಚೆ ಈಚೆ ಆಟೋಗ್ರಾಫರ್ ಎಲ್ಲ ಬರೆಯುವಾಗ ಒಬ್ಬರು ಒಂದು ವಾಕ್ಯವನ್ನು ಬರೆದು ನನಗೆ ಯಾವತ್ತಿಗೂ ನೆನಪಾಗುತ್ತೆ. ಏನು ಗೊತ್ತಾ? ಸಣ್ಣ ಶಬ್ದ ಸಮುಚ್ಚಯಗಳು ಮಾತ್ರ ಇರೋದು. ನಿನ್ನಲ್ಲಿರುವ ಈ ನಿನ್ನ ಎಲ್ಲ ಒಳ್ಳೆಯ ಗುಣಗಳು ನಿನ್ನನ್ನು ಮುಂದೆ ಮಹಾವ್ಯಕ್ತಿಯನ್ನಾಗಿ ಮಾಡಲಿ ಅಂತ. ಬಹುಶಃ ಹೇಗಿರ್ಬೋದು? ನಿನ್ನಲ್ಲಿರುವ ಈ ಒಳ್ಳೆಯ ಗುಣ ನಿನ್ನನ್ನು ಮುಂದೆ ಮಹಾವ್ಯಕ್ತಿಯನ್ನಾಗಿ ಮಾಡಲಿ ಅಂತ. ಅದು ಯಾರು ಗೊತ್ತಾ ಬರೆದದ್ದು? ನಿಮ್ಮ ಮಧ್ಯೆ ಇದ್ದ ನಮ್ಮ ಲೀಲಾವತಿ ಟೀಚರ್ ಅಂತ, ನನಗೆ ಪಾಠ ಮಾಡಿದವರು. ಹಾಗಾಗಿ ನನಗೆ ಅವರನ್ನು ನಾನು ಪ್ರತ್ಯೇಕ ಮೊನ್ನೆ ಇದರ ಸಮಾಜದ ಬಗ್ಗೆ ಸೇರುವಾಗ ಅವರಿಗೂ ಹೇಳಬೇಕು ಅಂತ ನಾನು ಹೇಳಿದ್ದೆ. ಯಾಕೆಂದ್ರೆ ನನಗೆ ಪಾಠದ ಸಮಯದಲ್ಲಿ ಬಡತನ ಇತ್ತು, ಊಟಕ್ಕೆ ಗತಿ ಇರಲಿಲ್ಲ, ಆದರೆ ನಾನು ತುಂಬ ಕಲಿತಿದ್ದೆ. ಯಾಕೆಂದ್ರೆ ಇವರ ಪ್ರೇರಣೆ ಪ್ರಚೋದನೆಯಿಂದಾಗಿ. ಹಾಗಾಗಿ ಇವತ್ತು ಇಲ್ಲಿ ಕುಳಿತುಕೊಳ್ಬೇಕಾದ್ರೂ ಈ ಮಟ್ಟದಲ್ಲಿ ಇರಬೇಕಾದ್ರೂ ಅವರನ್ನು ನಾನು ತುಂಬ ಗೌರವದಿಂದ ಕಾಣುವಂತಹ ನನಗೆ ಬಹಳ ಸಮಯ ನೆನಪು. ಅಮ್ಮ ಮಠಕ್ಕೆ ಬೇಗ ಬರಬೇಕು ಅಂದ್ರೆ ನಿಮ್ಮ ಈಗ ಸಂಬಂಧ ಹೇಳಲಿಕ್ಕೆ ಆಗುದಿಲ್ಲ. ಅದು ಪೂರ್ವಾಶ್ರಮದಲ್ಲಿ ನಮಗೆ ಅಕ್ಷರ ಹೇಳಿಕೊಟ್ಟಂತಹ ಗೌರವ ನಾವು ನೆನಪಿಸಿಕೊಳ್ತೇವೆ. ಬರಬೇಕು, ಯಾಗದಲ್ಲೂ ಭಾಗವಹಿಸಬೇಕು. ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ದೇವರ ಅನುಗ್ರಹಿಸಿದ ಪ್ರಾರ್ಥಿಸ್ತಾ ಈ ಸಮಾಜ ಇವತ್ತು ಮಾಡಿಕೊಟ್ಟ ಮಾತ್ರ ಅಲ್ಲ, ಮುಂದಿನ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಹಿಂದಿನ ಯಾಗದಲ್ಲಿಯೂ ನಮಗೆ ಒಳ್ಳೆ ಬೆಂಬಲ ಕೊಟ್ಟದಕ್ಕೆ ನಮ್ಮ ಉಪಾಸ್ಯ ದೇವರ ಅಂತಹ ಗಾಯತ್ರಿ ಮಾತೆ, ನಿತ್ಯಾನಂದ ಗುರುಗಳು, ನಮ್ಮ ಶ್ರೀಕೃಷ್ಣ ಮುಖ್ಯ ಪ್ರಾಣಾದಿ ಪರಿವಾರ ದೇವರು ಪೂರ್ಣ ಅನುಗ್ರಹ ಮಾಡಿ ನಿಮಗೆಲ್ಲರಿಗೂ ಎಲ್ಲಾ ರೀತಿಯ ಶ್ರೇಯಸ್ಸಾಗಲಿಂದ ಪ್ರಾರ್ಥಿಸ್ತಾ ವಿರಮಿಸ್ತೇವೆ. ಕೃಷ್ಣಾರ್ಪಣಮಸ್ತು.
ಆ ಮೂಲಕ ಈ ಯಾಗ ಸಂಪನ್ನತೆಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ. ಕುಲಾಲ ಸಮಾಜ ಬಾಂಧವರು ಇವತ್ತು ಈ ಮಡಿಕೆಯನ್ನು ತಯಾರು ಮಾಡುವಂಥ ಈ ಪರಿಕಲ್ಪನೆಯಲ್ಲಿ ನೂತನವಾದಂಥ ಈ ಕಟ್ಟಡದಲ್ಲಿ ಆ ಸುಯೋಗ ಒದಗಿ ಬರುವಂಥದ್ದು ಒಳ್ಳೆ ರೀತಿಯಲ್ಲಿ ನಮ್ಮ ಎಲ್ಲ ಭಾಗದಲ್ಲಿರತಕ್ಕಂಥ ಕುಲಾಲ ಸಮಾಜ ಬಾಂಧವರ ಸಹಭಾಗಿತ್ವದೊಂದಿಗೆ ನಮ್ಮೆಲ್ಲರ ಕಲ್ಪನೆ ಲೋಕ ಕಲ್ಯಾಣಾರ್ಥವಾಗಿ ನಡೆಸ್ತಕ್ಕಂಥ ಈ ಯಾಗ ಸಂಪನ್ನತೆಯಲ್ಲಿ ಎಲ್ಲ ಸಮಾಜ ಮತ್ತು ದೇಶ ರಾಷ್ಟ್ರ ಸಮಾಜಕ್ಕೆ ಶ್ರೇಯಸ್ಸಾಗಲಿ ಅನ್ನುವಂಥ ರೀತಿಯಲ್ಲಿ ಈ ಒಂದು ಕಾಯಕದ ಪರಿಕಲ್ಪನೆಯನ್ನು ಮಾಡತಕ್ಕಂಥ ಕುಲಾಲ ಬಾಂಧವರು ಮಡಕೆಯನ್ನು ನಿರ್ವಹಿಸುವುದರ ಮೂಲಕ ಒಳ್ಳೆ ರೀತಿಯ ಒಂದು ಯಾಗ ಸಂಪನ್ನತೆ ಆಗಲಿ. ಆ ಭಗವಂತನ ಅನುಗ್ರಹ ಎಲ್ಲರಿಗಾಗಲಿ ಅಂತ ಪ್ರಾರ್ಥನೆ.
श्री गुरुभ्यो नमः अविघ्नमस्तु अगजाननपद्मार्कं गजाननमहर्निशम् अनेकदन्तं वृत्तानाम् एकदं तवकास्महे श्री महागणपतये नमः ॐ मेघश्यामं पीतकौशेजवासं श्रीवत्साङ्कं सौस्तवोद्भासिताङ्कं पुण्यापेतं पुण्डरीकायदाक्षं विष्णुं वन्दे सर्वलोकैकनाथं सर्वमङ्गलमङ्गल्ये शिवे सर्वार्थसारिके शरण्ये त्र्यम्बके गौरी नारायणी नमोस्तुते व्यासा पद्मासनस्था विपुलकटितटे बद्धभद्रायताक्षे गम्भीरावर्तन विस्तरवरनमिता शुभ्रवस्त्रोत्तरीया लक्ष्मीर्तव्यैकजयं त्रैमणिगणखचिते स्नापिता हेमकुम्भैः नित्यं सा पद्महस्ता मनुवसतगृहे सर्वमङ्गल्यचक्रा सिद्धलक्ष्मी मोक्षलक्ष्मी जयलक्ष्मी सरस्वती श्रीलक्ष्मी लवलक्ष्मीश्च प्रसन्न मम सर्वदा ಪ್ರೇರಕ ಶಕ್ತಿಯಾಗಿರತಕ್ಕಂಥ ಪ್ರತಿ ಶ್ರೀ ದುರ್ಗಾ ಪರಮೇಶ್ವರಮ್ಮನವರನ್ನು ಮತ್ತು ನಿತ್ಯಾನಂದ ಸ್ವಾಮೀಜಿಯವರನ್ನು ಪ್ರಾರ್ಥನೆ ಮಾಡಿದ್ದರ ಜೊತೆಯಲ್ಲಿ ಅತಿರಾತ್ರ ಸೋಮಯಾಗಕ್ಕೆ ಪೂರ್ವಭಾವಿಯಾಗಿ ಇವತ್ತು ಆ ಮಣ್ಣಿನ ಮಡಕೆಗಳು ಮಣ್ಣಿನ ಶಿರಸ್ತುಗಳನ್ನು ತಯಾರು ಮಾಡತಕ್ಕಂಥ ಒಂದು ಸುಮೂರ್ತವನ್ನು ಪ್ರಾರಂಭಿಸಿದಂಥ ಮುಹೂರ್ತವನ್ನು ಅಮೃತತ್ವವನ್ನು ನಡೆಸಿಕೊಡೋದ್ರ ಮೂಲಕ ಇಡೀ ಸಮಾಜದ ಎಲ್ಲ ಸದ್ಭಕ್ತರು ಸೇರಿ ಲೋಕ ಕಲ್ಯಾಣಾರ್ಥವಾಗಿ ನಡೆತಕ್ಕಂಥ ಈ ಯಾಗ ಸಂಪನ್ನತೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಔಚಿತ್ಯಪೂರ್ಣವಾಗಿ ನೆರವೇರಿಸಿ ಅದಕ್ಕೆ ಬೇಕಾದಂಥ ಎಲ್ಲ ಆರ್ಥಿಕ ಸಂಪತ್ತಿನೊಂದಿಗೆ ಬೇಕಾದಂಥ ಎಲ್ಲ ಕ್ರೋಢೀಕರಿಸತಕ್ಕಂಥ ಎಲ್ಲ ವಸ್ತುಗಳು ಸಮರ್ಪಕವಾಗಿ ಆ ದೇವರು ಒದಗಿಸಿ ಬರತಕ್ಕಂಥ ನೆಲೆಯಲ್ಲಿ ಆಯಾಯ ಸೇವಾಕರ್ತರಿಗೂ ಸೇವಾರ್ಥಿಗಳಿಗೂ ಬೇಕಾದಂಥ ಅನುಗ್ರಹದ ಶ್ರೀರಕ್ಷೆಯನ್ನು ಸ್ವಾಮಿ ಅನುಗ್ರಹಿಸಿ
ಮುಂದೆ ಈ ಯಾಗಕ್ಕೆ ಬೇಕಾದಂಥ ಎಲ್ಲ ರೀತಿಯ ಅನುಗ್ರಹವನ್ನು ಸ್ವಾಮಿ ನಡೆಸಿಕೊಡಬೇಕು. ಅದೇ ರೀತಿ ಈ ಒಂದು ವಿಷ್ಣು ಸಹಸ್ರನಾಮದ ಅಭಿಯಾನ ಕೂಡ, ಆ ರಥಯಾತ್ರೆ ಕೂಡ ಒಳ್ಳೆ ರೀತಿಯಲ್ಲಿ ನಡೆದು ಹೋದಲ್ಲಿ ಬಂದಲ್ಲಿ ಆ ಭಗವಂತನ ಅನುಗ್ರಹ ಇದ್ದು ಈ ದೇಶ ಈ ರಾಷ್ಟ್ರಕ್ಕೆ ಸುಭಿಕ್ಷೆ ಬರತಕ್ಕಂಥ ನೆಲೆಯಲ್ಲಿ ಆ ಸ್ವಾಮಿ ಅನುಗ್ರಹಿಸಿ ಒಂದು ಜಾಗೃತ ಸಮಾಜದ ನಿರ್ಮಾಣದೊತ್ತಿಗೆ ಈ ದೇಶಕ್ಕೆ ಬದ್ಧತೆ ಮತ್ತು ದೃಢತೆಯಲ್ಲಿರತಕ್ಕಂಥ ಸರ್ಕಾರದ ಎಲ್ಲ ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗದವರು ಸಮರ್ಪಕವಾಗಿ ದೇಶದ ಸಾರ್ವಭೌಮತ್ವವನ್ನು ಉಳಿಸುವಲ್ಲಿ ಆ ಸ್ವಾಮಿ ಶಕ್ತಿ ಕೊಟ್ಟು ಮುನ್ನಡೆಸಬೇಕು. ಬರತಕ್ಕಂಥ ಎಲ್ಲ ರೀತಿಯ ಅಂಧಶ್ರದ್ಧೆಯಿಂದ ಅಯ್ಯಪ್ಪನ ಸನ್ನಿಧಿಯಲ್ಲಿ, ಆ ಧರ್ಮಶಾಸ್ತ್ರ ಶಬರಿಮಲೆಯ ಸನ್ನಿಧಿಯಲ್ಲಿ ನಡೆತಕ್ಕಂಥ ಎಲ್ಲ ರೀತಿಯ ಪಾವಿತ್ರತೆಯನ್ನು ಉಳಿಸಿಕೊಳ್ಳತಕ್ಕಂಥ ಆಚಾರಗಳನ್ನು ಉಳಿಸಿ ಬೆಳೆಸುವಲ್ಲಿ ಅಲ್ಲಿ ಯಾತ್ರಾರ್ಥಿಗಳು ಹೋಗತಕ್ಕಂಥ ಯಾತ್ರಾರ್ಥಿಗಳಿಗೂ ಕೂಡ ಸ್ವಾಮಿಯ ದರ್ಶನದ ಸೌಭಾಗ್ಯದೊಂದಿಗೆ ಒಳ್ಳೆಯ ರೀತಿಯ ಸಮರ್ಪಕವಾದಂಥ ಆಚಾರ ವಿಚಾರ ಬದ್ಧತೆಯಲ್ಲಿ ಕ್ಷೇತ್ರ ಸಾನ್ನಿಧ್ಯದಲ್ಲಿ ನಡೆತಕ್ಕಂಥ ಕಾರ್ಯಕ್ರಮ ಯಥೋಚಿತವಾಗಿ ನಡೆಯಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ಅನುಗ್ರಹಿಸಿ, ವಿಶೇಷವಾಗಿ ಅತಿರಥ ಯಾಗದ ಎಲ್ಲ ಕಾರ್ಯಕ್ರಮಗಳು ಭಕ್ತಾದಿಗಳ ಪ್ರತಿಯೊಬ್ಬರು ದೇಶ ವಿದೇಶ ಪಾಶ್ಚಾತ್ಯ ರಾಷ್ಟ್ರದಿಂದ ಕೂಡ ಆ ಯಾಗ ಸಂಪನ್ನತೆಗೆ ಭಕ್ತಾದಿಗಳು ಅನುಗ್ರಹಿಸಿ ಒಂದು ಧಾರ್ಮಿಕತೆಯ ಎಲ್ಲ ರೀತಿಯ ಸಾಂದರ್ಭಿಕವಾಗಿ ಬರತಕ್ಕಂಥ ಮಾಡಿದಂಥ ಎಲ್ಲ ಸೇವಾರ್ಥಿಗಳಿಂದ ಸೇವೆಗಳನ್ನು ಸ್ವೀಕಾರ ಮಾಡಿಸುವುದರಲ್ಲಿಯೂ ಮಾಡೋದರಲ್ಲಿಯೂ ಯಾವುದೇ ರೀತಿಯ ಚರ್ಮದೃಷ್ಟಿಯಿಂದಲೂ ಮಾಯಾಸ್ವರೂಪನಾದಂಥ ಭಗವಂತ ಮಕ್ಕಳು ಮಾಡಿದಂಥ ಸೇವೆ ಅನ್ನುವಂಥ ರೀತಿಯಲ್ಲಿ ಸೇವೆಯನ್ನು ಸ್ವೀಕಾರ ಮಾಡಿಕೊಂಡು ಕುಲಾಲ ಸಮಾಜದ ಎಲ್ಲ ಸಮಾಜ ಬಾಂಧವರು ಸೇರಿ ಆ ಯಾಗ ಸಂಪನ್ನತೆಯ ಸಂದರ್ಭದಲ್ಲಿ ಆ ಸ್ವಾಮಿಯ ಅನುಗ್ರಹ ಇದ್ದು ಇಡೀ ಸಮಾಜಕ್ಕೆ, ಲೋಕಕ್ಕೆ ವಿಶ್ವಶಾಂತಿಗೋಸ್ಕರ ಮಾಡತಕ್ಕಂಥ ಈ ಎಲ್ಲ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ನೆರವೇರಿಸಿ ಅನುಗ್ರಹ ಪ್ರಸಾದವನ್ನು ಉದ್ಧರಿಸಬೇಕು ಅಂತ ನಾವೆಲ್ಲರೂ ಮಾಡುವಂಥ ಪ್ರಾರ್ಥನೆ. ಸಿದ್ಧಿವಿನಾಯಕನ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ, ಗಾಯತ್ರಿ ದೇವಿಯ ಪಾದಾರನ್ನು ಗೋವಿಂದಾನ್ ಗೋವಿಂದ, ಮಹಾವಿಷ್ಣುವಿನ ಪಾದಾರನ್ನು ಗೋವಿಂದಾನ್ ಗೋವಿಂದ, ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಮ್ಮನವರ ಪಾದಾರನ್ನು ಗೋವಿಂದಾನ್ ಗೋವಿಂದ, ಸದ್ಗುರು ನಿತ್ಯಾನಂದ ಸ್ವಾಮಿಯ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. महागणपतिं मनसा स्मरामि, महागणपतिं मनसा स्मरामि, महागणपतिं मनसा स्मरामि, वसिष्ठवामदेवादिवन्दितं महागणपतिं महादेवसुतं गुरुगुहनुतं, महादेवसुतं गुरुगुहनुतं, मारकोटि प्रकाशं शान्तं, मारकोटि प्रकाशं शान्तं, महाकाव्यनाटकादिप्रियं, महाकाव्यनाटकादिप्रियं, मूषिकवाहनमोदकाप्रियं, महाकाव्यनाटकादिप्रियं, मूषिकवाहनमोदकाप्रियं, महागणपतिं महागणपतिं मनसा स्मरामि, महागणपतिं मनसा स्मरामि, महागणपतिं मनसा स्मरामि, महागणपतिं. ಸ್ವಾಮೀಜಿಗಳಿಗೆ ವಂದಿಸುತ್ತಾ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ನಡೆದಂತಹ ಎಲ್ಲಿ ಸಮಾಜ ಬಾಂಧವರು ಹಾಗೂ ಇತರ ಬಾಂಧವರಿಗೂ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಸ್ವಾಗತ ಭಾಷಣ ಆರಂಭಿಸ್ತಾ ಇದ್ದೇನೆ. ಶ್ರೀ ನಿತ್ಯಾನಂದ ಶ್ರೀ ಯೋಗಾಶ್ರಮ ಶ್ರೀಕ್ಷೇತ್ರ ಕೊಂಡೇವೂರಿನಲ್ಲಿ, ಕೊಪ್ಪಳ ಕೊಂಡೇವೂರಿನಲ್ಲಿ ಇಲ್ಲಿ ಬೃಹತ್ ದೊಡ್ಡ ಒಂದು ಯಾಗ ನಡೀತಾ ಇದೆ. ವಿಶ್ವಜಿತ್ ಅತಿರಾತ್ರಿ ಸೋಮಯಾಗ ಅಂತೇಳಿ 2019 ಫೆಬ್ರವರಿ 18ರಂದು 18ರಿಂದ 24 ತನಕ ಈ ಯಾಗ
ತುಂಬ ದೊಡ್ಡ ಯಾಗ ಇದು. ಈಗ ಈ ಯಾಗ ನಡೀಲಿಕ್ಕಿದೆ. ಈ ಯಾಗದ ಪೂರ್ವಭಾವಿಯಾಗಿ ನಮ್ಮ ಶ್ರೀ 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 ಪರಮ ಪೂಜ್ಯ ಮೋಹನ್ ದಾಸ್ ಸ್ವಾಮೀಜಿ ಶ್ರೀಧಾಮ ಮಾಣಿಲ ಇವರ ಮಾರ್ಗದರ್ಶನದಲ್ಲಿ ಈ ಯಾಗ ನಡೆಯುತ್ತದೆ. ಇದರ ನೇತೃತ್ವವನ್ನು ಕೊಂಡೂರಿನ ಸ್ವಾಮೀಜಿಯಾದಂತಹ ಶ್ರೀ ಶ್ರೀ ನಿತ್ಯಾನಂದ ಯೋಗಾಶ್ರಮ ಶ್ರೀ ಕ್ಷೇತ್ರ ಕೊಂಡವರು, ಇಲ್ಲಿಯ ಸ್ವಾಮೀಜಿಗಳಾದಂತಹ ಪರಮ ಪೂಜ್ಯ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಇವರು ಇದರ ನೇತೃತ್ವವನ್ನು ವಹಿಸಲಿದ್ದಾರೆ. ಈ ಯಾಗದ ಪೂರ್ವಭಾವಿಯಾಗಿ ಎಲ್ಲ ಸಮಾಜ ಬಾಂಧವರಿಗೆ ಬೇರೆ ಬೇರೆ ಸಮಾಜದ ಸಂಪ್ರದಾಯಕ್ಕೆ ಅನುಗುಣವಾಗಿ ಅವರವರ ಕುಲವೃತ್ತಿಯನ್ನು ಅನುಸರಿಸಿಕೊಂಡು ಈ ಯಾಗಕ್ಕೆ ಅವರು ಮಾಡಿದಂತಹ ಕುಲವೃತ್ತಿಯನ್ನು ಅಲ್ಲಿ ಪಡೆದಂತಹ ಉತ್ಪನ್ನಗಳನ್ನು ಈ ಯಾಗಕ್ಕೆ ಸಮರ್ಪಣೆ ಮಾಡಲಿಕ್ಕಿದೆ. ಅಂತಹ ಎಲ್ಲ ಕುಲವೃತ್ತಿಯವರಿಗೂ ಇದರಲ್ಲಿ ಪಾಲ್ಗೊಳ್ಳುವಂತಹ ಒಂದು ಸಂದರ್ಭವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಈ ಕುಲ ಬಾಂಧವರಾದ ನಮ್ಮ ಕುಲಾಲ ಸಮಾಜಕ್ಕೆ ಈ ಒಂದು 1800 ಕುಂಭವನ್ನು ನಿರ್ಮಾಣ ಮಾಡಿ ಅಲ್ಲಿಗೆ ಸಮರ್ಪಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಎಂದು. ಅದಕ್ಕಾಗಿ ಈಗಾಗಲೇ ಮೊದಲನಾಗಿ ಭಜನೆ ಕಾರ್ಯಕ್ರಮ ನಡೆಯಿತು. ಹಾಗೆ ಶ್ರೀ ವಿಷ್ಣು ದೇವರ ಸಹಸ್ರನಾಮ ಅರ್ಚನೆ ನಡೆಯಿತು. ಹಾಗೆ ಈಗ ಇನ್ನು ಧಾರ್ಮಿಕ ಸಭಾ ಕಾರ್ಯಕ್ರಮವು ನಡೆಯುತ್ತಾ ಇದೆ. ಈ ಸಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಣಿಲ ಇವರಿಗೆ ನಾನು ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಮೀಜಿಲು ಇಂದೆತ್ತ ಪಿರವಡು ಏತ ಬಂಗವರು ಮಂತೊಂದುಲ್ಲೇರು ಆರ್ನವುಲ ಏತು ದುಃಖ ಉಂಡು ಏತು ಬೇನೆ ಉಂಡು ಬಂದು ಎಂಕ್ಲೆಗೆ ಬಾರಿ ಮುಟ್ಟಾಡು ತೂದಿನೇರ್ದು ಹತ್ರ ಗೊತ್ತಾಪನು. ಒಂಜಿ ಸಂತೆ ಲೋಕನ ಪ್ರೀತಿ ಮನ್ಪುನೆ, ಲೋಕಗೋಸ್ಕರ ನಿರಂತರ ಚಿಂತನೆ ಮನ್ಪುನೆ ಇವರಿ ಸಂತನ ಗುಣ. ಲೋಕಡು ಪೂರಕರನ್ನೇ ಎಡ್ಡೆಡು ಪೋಡು ಪ್ರತಿ ಒಂಜಿ ಜೀವರಾಶಿಲಿ ಎಡ್ಡೆಡು ಬಾಡೋಡು ಈ ದೇಶದ ಸಾರ್ವಭೌಮತ್ವ ಒಡಿಯೋಡು ಪನ್ಪನ ಒಂಜಿ ಸದುದ್ದೇಶಡು ಇಂಚಿನ ತಪಸ್ವಿಲು ನಮ್ಮ ದೇಶಡು ಬಾರಿಯಾತು ಜನ ನೀರು ಐಟುಲ ಯೋಗಾನಂದ ಸ್ವಾಮೀಜಿಲ ಎನ್ನ ಶಿಷ್ಯ ಅದಿಲ ಗುರುಕುಲೆಗೆ ಹೆಚ್ಚು ಕೀರ್ತಿ ಕಂತಿನ ಎನ್ನ ಶಿಷ್ಯನಕಲು 2 ಜನಲ ಮುಕ್ತಾನಂದ ಸ್ವಾಮೀಜಿ ಬೊಕ್ಕ ಯೋಗಾನಂದ ಸ್ವಾಮೀಜಿ. ಮುಕ್ತಾನಂದ ಸ್ವಾಮೀಜಿಲು ಕರಿಂಜಡಿತ್ತಂಡಲ ಅವಲ ಒಂಜಿ ಬಾರಿ ಮಲ್ಲ ಕೆಲಸ ಆವೊಂದುಂಡು ಬಹುಶಃ ಬರ್ಪಿ ವರ್ಷಗೂ ಅಲ್ತಲ ಜೀರ್ಣೋದ್ಧಾರ ಮುಗಿಪೋಡು ಎಂಕುಲು ಚಿಂತನೆ ಮಂತೊಂದುಲ್ಲ. ಇನಿ ಯೋಗಾನಂದ ಸ್ವಾಮೀಜಿಲು ಇಂದೆತ್ತ ಪಿರೋದ ಕೆಲಸ ಏತುಂಡು ಪಂಡ ನಿಕ್ಲೆಗೆ ಅವು ಆ ರೀತಿಡು ಪನ್ನಡುಂದೇ ಪನ್ನೊಂಡಲ ಅದಕ್ಕೆ ಸಮಯಲ ಯಾರಂದು ಆತು ಸಮಯ ಬೋಡವು. 2ನೇದಾದ ಆ ಯಾಗದ ಪರಿಕಲ್ಪನೆಲು ಬೊಕ್ಕ ಯಾಗದ ಸೂಕ್ಷ್ಮತೆಲು ಬೊಕ್ಕ ಯಾಗದ ಪಾವಿತ್ರತೆಲು ಒಂದು ಭಾರಿ ಒಂಜಿ ಮಲ್ಲ ಹೋರಾಟನೇ ಸ್ವಾಮೀಜಿ ಮಂತೊಂದಲ್ಲೇರು ದಯಪಂಡ ಏತು ಒಂಜಿ ಯಾಗಶಾಲೆ ಮುರಣಿ ಮನ್ಪೋಡು ಪಂದಾಂಡ ಐಕಿ ಏತು ಕೆಲಸ ಮಂತಿನಂಚಿನ ಕೆಲಸ ಕೂಡ ಒಂತೆ ಪರಿವರ್ತನೆ ಅದು ಕೂಡ ಸರಿ ಮನ್ಪೋಡು ಇಂಚಿನ ಪುರ ಕೆಲಸಲು ನಿರಂತರವಾದ ನಡತೊಂದುಂಡು. ಬಹುಶಃ ಯಾನಿನಿ ಬರ ಆಪುಜೆಯಿಂದೇ ಪಂದಿತ್ತೆ ಮಲ್ತ ಕಾರ್ಯಕರ್ತರ ಪಂಡ ಇತ್ತೇನೆ 2 ಕಾರ್ಯಕ್ರಮ ಮುಗಿತದ ಬತ್ತೀನಿ ಅವಳು ಇಂಚೆನೆ ಪೂರ ವಿಜ್ಞಾಪನ ಪತ್ರ ಶಿಲಾನ್ಯಾಸ ಉದ್ಘಾಟನೆ ಆಯಾ ಸಮಯದ ಮೂರ್ತಡ ಐನೇರ್ದ ಹತ್ರ ಎಂಕ್ ಯಾನ್ ಬನ್ನ ಒಂಚೂರು ತಡಾಂಡ್ ಇತ್ತೆ ತಡ ಆದಿಲ್ಲ ಕೂಡ ಯಾನ್ ಪಾಂಡೇಶ್ವರಿಗೆ ಎತ್ತೋಡು ಇನಿ ರಾತ್ರಿ ಮುಟ್ಟ ಕಾರ್ಯಕ್ರಮ ಕಡೆತ ಕಾರ್ಯಕ್ರಮ ಶಿವಾಜಿ ಆತ ದೂರದ ಏನ ಪ್ರಯಾಣ ನಡತೊಂದೆಪ್ಪುಂಡು ಯಾನ್ ಪನ್ಪುನಿತ್ತೆ ರವೀಂದ್ರ ಮುನಿಪಾಡ್ಯಡ ಪಂಡ್ಯಾನ್ ಇಡೀ ಕುಲಾಲ ಬಾಂಧವ್ಯರು ಇಡೀ ಒಂಜಿ ಯಾಗಡು ಸೇರುನಂಚಿನ ಕಾರ್ಯಕ್ರಮ 2ನೇ ಇಡೀ ಕುಲಾಲ ಭಾವೇಂದಿರು ಓಲೋಲು ನಮ್ಮ ಸಂಘೋಗುಲುಂಡ ಅವಳು ಪೂರ ಹೊರಕಾಣಿಕೆ ಸಮರ್ಪಣೆ ಮನ್ಪುನಂಚಿನ ಕಾರ್ಯಕ್ರಮ ಬೊಕ್ಕ ಹೊರಕಾಣಿಕೆಡು ಭಾಗವಹಿಸೋಡು ಕಡೆಗೆ ಪೂರ್ಣಾವತಿ ದಾನಿ ಭಾಗವಹಿಸಿದ ಆವೃತ ಸ್ಥಾನ ಉಂಡು ಐಟು ಪೂರೆಲ್ಲ ಸಮಾಜ ಬಾಂಧವರು ಭಾಗವಹಿಸೋಡು ಪನ್ಪುನೊಂಜಿ ಚಿಂತನೆ ಮಂತದ್ದು ಐತ ಮಾಹಿತಿನ ಪೂರ ಕಡೆಕ್ಲೆಂಕುಲು ಸ್ವಲ್ಪನಂಚಿನ ಪ್ರಯತ್ನ ಮನ್ಪುವ ಸಂಘಗಳ ಪೂರ ಸಂಘಗಳ ಪನ್ಪೆಂಕುಲು ಬೊಕ್ಕ ಮೂಲು ಕರಕಾಪುನಂಚಿನ ಒವೇ ಖರ್ಚಿನ ನಮ್ಮ ಸ್ವಾಮಿಂಡ ದೆತ್ತೊಂಡ್ರೆ ಹೆಚ್ಚು ಕ್ಷೇತ್ರದ ದಾಲ ದೆತ್ತೊಂದು ಲೆಕ್ಕ ಹೆಜ್ಜಿ ನಮ್ಮಲ ಸಾಕಾರ ಮನ್ಪುವ ಇಂದೇನು ನಮ್ಮ ಬಾರಿ ಪೊರ್ಲುಡು ಮಂತು ಕೊರಡು ಬೊಕ್ಕ ಪ್ರತಿ ಊರಿಲ ಸಮಾಜ ಬಾಂಧವ್ಯರು ದಯಪಣ್ಣ ಇನ್ನಿತ 3 ತಾಯಿನಿ ಮೂಲು
ಮೂರ್ತಾಯಿನ ಹಿಡ್ದಾತ್ರ ರವೀಂದ್ರ ಮುನಿಪಾಡಿಲಿಗೆ ಬೊಕ್ಕ ಈ ಸಂಘಕ್ಕೆ ಭಾರಿ ಜವಾಬ್ದಾರಿ ಉಂಡು ಈ ಯಾಗದ ದಯಪಂಡ ಸ್ವಾಮಿಲು ದೇವರ ನಿಕ್ಲೆಗೆ ಇವನ್ ಹೊಸ ಕಟ್ಟಡ ಇಂಚಿನ ಮೂರ್ತ ಒದಗದು ಬೇದು ಪಂಡಾಂಡ ನಿಕ್ಲೆಗೆ ಸೋಮಯಾಗದ ಭಾರಿ ಮಲ್ಲ ಜವಾಬ್ದಾರಿಯನ್ನು ದೇವರು ಕೊಡ್ತಾರೆ ಸ್ವಾಮಿಲತ್ತು ಇಡೀ ಕುಲಾಲ ಬಾಂಧವರನ್ನು ಸಂಘಟಿಸಿದ್ದು ಪ್ರತಿ ಜಾಗೆಗಳ ಪೋಲೆ ಯಾನ್ನ ಫೋನ್ ಮಂತ ಪುರ ಕಡೆಟ್ಲ ಪಂಪೆ ರವೀಂದ್ರ ಮುನಿಪಾಡಿ ಏನಾರ್ದು ಏರೆಗಳ ಪಾತೆಗಳು ಬಂದಿತ್ತು ನೀರು ಸೂಚನೆ ಕೊರಲೆ ಯಾನ್ನ ಪಾತಿರುವೆ ನಮ್ಮ ಪೂರ ಮಲ್ಲ ಜವಾಬ್ದಾರಿ ದಯಪಂಡೈತೆ ಕುಲಾಲ ಸಮಾಜದ ಮುಟ್ಟನೆ ಒಪ್ಪುನಿ ನಿಕುಲು ಎಂಕಲ ಮುಟ್ಟನೆ ಸ್ವಾಮಿಲೇಗ್ಲ ಮುಟ್ಟನೆ ಅಂಚಾದ ಪುನಾಗ ಎನ್ನ ಶಿಷ್ಯನ ಜವಾಬ್ದಾರಿ ಏತುಂಡು ನಿಕ್ಲೆಗ್ಲ ಗೊತ್ತುಂಡು ಅಂಚಂಡು ಎನ್ನ ಜವಾಬ್ದಾರಿ ನಿಕ್ಲ ಮಿತ್ತಿ ಏತುಂಡು ನಿಕ್ಲೆಗ್ಲ ಎಂಕ್ಲ ರಡ್ಜಂತ ಜವಾಬ್ದಾರಿಗ್ಲ ನಿಕ್ಲ ಮಿತ್ತುಂಡು ಅಂಚಾದ ಪುನಾಗ ಹರಿಶಣ್ಣ ಉಳ್ಳರು ಹರಿಶಣ್ಣಲ ಯಾನ್ ಪನ್ಪುನಿ ಮಾಸ್ಟರ್ ಉಳ್ಳರು ನಿಕ್ಲ ಪೂರೇಡ ಯಾನ್ ಪನ್ಪುನಿ ಎನ್ನ ಹೊಣೆಗಾರಿಕೆಯಿಂದ ಜಿಂಜೈತೀನಿ ಹಿಡ್ದ ಹತ್ರ ಈ ಯಾಗಾಗ ಬೋಡಾಯಿನಂಚಿನ ಸುವಸ್ತುನ ನಮ್ಮ ಆಯ್ನಾತ್ ಹೊರೆ ಕಾಣಿಕೆ ಒಂದು ವೈಭವಡೆ ಅವಡು ದಾಖಲೆ ಅವಡು ಇನಿ ಸಮಾಜದಕ್ಕಲು ಕೊಂಡೇ ಊರದ ಹೊರೆ ಕಾಣಿಕೆಡು ಭಾರೀ ಸಮಾಜದಕ್ಕಲು ಒಟ್ಟಾದ ಒಂದು ಒಗ್ಗಟ್ಟು ಕಾರ್ಯನಿರ್ವಹಿಸಿದರೆ ಪನ್ಪುನಂಚಿನ ಕೀರ್ತಿಡು ನಮ್ಮ ಪೂರ ಪಡೆ ಮನ್ಪುಗ ಅಂಚನೆ ಮಂತುಂಡ ಇಡೀ ಸಮಾಜ ಒಂಜಿ ಒಟ್ಟಾಪು ನಾನು ಕುಲಾಲ ಸಮಾಜಕ್ಕೆ ಮಾತ್ರ ಪನ್ಪುನತ್ತು ಬಂಟ ಸಮುದಾಯ ಉಂಡು ಬಿಲ್ಲವ ಸಮುದಾಯ ಉಂಡು ಗಾಣಿಗ ಸಮುದಾಯ ಉಂಡು ಎಲ್ಲ ಗಾಣಿಗ ಸಮುದಾಯದಕ್ಕಲ್ನ ಒಂಜಿ 10ನೇ ತಾರೀಕಿಗೆ ನಮ್ಮ ಕರೋಪಾಡಿಡು ಒಂಜಿ ಅವಲ ಇಂಚೆನೆ ಮೂರ್ತ ಉಂಡು ಎಣ್ಣೆ ದೆಪ್ಪನ ಆ ಮೂರ್ತ ಎಲ್ಲ ಕಾಂಡೆ ವರ್ಮ ಗಂಟೆ 14 ನಿಮಿಷ ಇಂದೆಟ್ಲ ಭಾಗವಹಿಸೋಲಿ ಅವಲ್ಲ ಪ್ರತಿನಿಧಿ ನಕ್ಲು ಮೂಲವನಿ ಉಪಸ್ಥಿತಿಯರು ನಿಕ್ಲೆಗೆ ಪೂರ ಯಾನ್ ಈತೆ ಪನ್ಪುನಿ ನಮ್ಮ ಪೂರ ಭಾರಿ ಪ್ರೀತಿಯ ಭಾಗವಹಿಸುವ ಕೊಂಡೇವ್ರ ಆವಡು ಶ್ರೀಧಾಮ ಆವಡು ಅತ್ತಂಡ ಕರಿಂಜೆ ಆವಡು ಅವು ಪೂರ ನಮ್ಮನೆ ಆಶ್ರಮ ನಮ್ಮನೆ ಭಕ್ತಿದ ಆಶ್ರಮ ಪನ್ಪುನ ಭಾವನೆಡು ನಮ್ಮ ಪೂರೆಲ್ಲ ಸೇರೋನ್ಗ ಆಜಿ ತಾರೀಕಿಗೆ ನಮ್ಮ ಕುಲಶೇಖರದ ವೀರನಾರಾಯಣ ದೇವಸ್ಥಾನದ ಒಂಜಿ ಸಭೆಲ್ಲ ನಡಪೆರುಂಡು ಅವಲ್ಲ ಆ ದೇವಸ್ಥಾನದ ಜೀರ್ಣೋದ್ಧಾರ ಒಂದುಂಡು ಐತ ಕೆಲಸ ಎಲ್ಲ ಪ್ರಾರಂಭ ಆಪನಂಚಿನ ಎಲ್ಲೊಂಜಿ ಒಂಜಿ ಮೀಟಿಂಗ್ಲುಂಡು ಆ ಸಂದರ್ಭಡ್ಲ ಅವಲ್ಲ ಯಾನ್ ಪನ್ಪೆ ಬೊಕ್ಕ ಹೆಚ್ಚಿನ ಕಡೆಗೆ ಮುರಣಿ ಪೆರಡೂರ್ಡು ಪೋದಿತ್ತೆ ನಾನು ಪೆರಡೂರ್ಲ ಅವಳು ನಿಕ್ಲೆಗೆ ದಾಲ ಮುನಿಪಾಡಿ ಅವಳು ದಾಲ ತಯಾರು ಮನ್ಪಡ ಅವಲ್ಲ ಉಳ್ಳೇರು ಜನಕಲು ಅವಲ್ಲ ಸೂಚನೆ ಶಂಕರ್ ಪೆರಡೂರ್ಡು ಪಾತಿರ್ಲ ಯಾನಾಡ ಪಂತೆ ಅಕ್ಲ ಸಾಕಾರ ಕೊರ್ಪೇರು ಬೊಕ್ಕ ಪೆರಡೂರ್ದಕ್ಲ ಹೆಚ್ಚಿನ ಸಂಖ್ಯೆಡು ಹೊರೆ ಕಾಣಿಕೆಡು ಪೂರ ಭಾಗವಹಿಸ್ಯಾರ ಅವಳ ಸೂಚನೆ ಕೊಡ್ತೆ ಇಂದೇನು ಪೂರ ನಮ್ಮ ಪೊರ್ಲುಡು ಮನ್ಪುಗ ಸ್ವಾಮೀಜಿಗೆ ನಮ್ಮ ಪೂರ ನನಾತ್ ಶಕ್ತಿ ಕೊರಡು ದೇವರು ಇಂಚಿನ ಕೆಲಸನ ಪೊರ್ಲುಡು ಮಂತದ ನಿತ್ಯಾನಂದ ಆಶ್ರಮ ಇಂಕಲ ಉಡಲ್ದ ಆಶ್ರಮ ಎನ್ನ ಶ್ರೀರಾಮನ ಹೆಚ್ಚಯಾನು ಎನ್ನ 2 ಶಿಷ್ಯನಕ್ಲನ್ನು ತೂಪಿನೆ ದಯಪಂಡ ಇನಿ ನಿತ್ಯಾನಂದ ವಿದ್ಯಾಪೀಠ ಈತ ಬೆಳಗದಿಂದ ನಿತ್ತುಂಡ ಗುರುದೇವರು ಲೀಲತೋಷ್ ಪೈನುಂಚಿನ ಮಣ್ಣವು ಗುರುದೇವರು ಇತ್ತೆಲ್ಲ ಅವಳು ಶಾಶ್ವತವಾದೇ ಉಳ್ಳೇರು ಆರ್ನ ಲೀಲೆ ಅವಳು ನಿರಂತರ ನಡತುಂಡು ಐಟು ಎಂಕ್ ಜಿಂಜ ಧನ್ಯತಾ ಭಾವ ಉಂಡು ಅಂಚನೆ ಇನ್ನು ಶಿಷ್ಯರು ನಕ್ಲೆಗೆ ಅಕ್ಲೆ ಪರೀಕ್ಷೆ ಉಂಡು ಪರೀಕ್ಷೆ ಅಪ್ಪಗ ದೇವರ್ಲ ಗುರುಕುಲ್ನ ಮಂತೊಂದೆಪ್ಪುವೇರು ಅಂಡ್ ಆ ಪರೀಕ್ಷೆಡು ಪೂರಾಕ್ಲು ಸಫಲತೆನ ಒಂದು ನಂಚಿನ ಶಕ್ತಿನ ಅಪ್ಪೆ ಕಟ್ಟಿಲ್ದಪ್ಪೆ ಉಳ್ಳಾಲ್ತಿ ಕೊರೊಂದುಲ್ಲೇರು ಅಕ್ಲೆಗೆ ದೇವರ ಎಡ್ಡೆ ಮನ್ಪಾಡು ಲೋಕ ಕಲ್ಯಾಣ ಆವಡನ್ನು ವಿಶ್ವಶಾಂತಿ ಆವಡನ್ನು ಪ್ರಾರ್ಥನೆ ಮಂತದ್ದು ಹಿಂಗೆ ನನಲಾತ್ ಕಾರ್ಯಕ್ರಮ ಎತ್ತಿ ನಡೆದ ವಿರಮಿಸೊಂದಿಲ್ಲ ಒಂದು ಪ್ರತಿವರಿಲ ನಮ್ಮ ಭಾವನೆ ತನಗ ಬೊಕ್ಕ ನಿಕ್ಲು ಸೇರ್ನಕ್ಲು ಪೂರ ನಿಕ್ಲು ಸೇರ್ನಕ್ಲತ್ತು ನಿಕ್ಲು ಪೋದು ಇನ್ನೇನು ಪೂರ ಪನೋಡು ಪ್ರತಿ ಒಂಜಿ ಇಲ್ಲಾಡ್ಲ ಈ ಸೋಮಯಾಗದ ಬಗ್ಗೆ ದಿನಕ್ಕೂ 2 ಸರ್ತಿ ದೇವರಿಗೆ ನಿಕ್ಲು ಕೈ 2 ಸರ್ತಿ 3 ಸರ್ತಿ ಕೈ ಮುಗನಾಗ ಈ ಯಾಗದ ಬಗ್ಗೆ ಪೂರೆಲ್ಲ ಪ್ರಾರ್ಥನೆ ಮನ್ಪಲೆ ನಿಕ್ಲ ಗ್ರಾಮ ದೇವಸ್ಥಾನ ನಿಕ್ಲ ಸೀಮೆ ದೇವಸ್ಥಾನ ನಿಕ್ಲ ಇಲ್ಲಿಲ್ಲಾಡು ನಿಕ್ಲ ಇಷ್ಟ ದೇವರಡ ನಿಕ್ಲು ಪ್ರಾರ್ಥನೆ ಮನ್ಪುನಂಜ ನಾವು ಉವೇ ದೈವ ದೇವರತನ ನಿರಂತರವಾದ 2 ಪೊರ್ತಲ ಆ ಸ್ವಾಮಿಡ ಅಪ್ಪೆಡ ನಿಕ್ಲು ನಮ್ಮನ ದೇವರಡ ಈ ಸೋಮಯಾಗದ ಬಗ್ಗೆ ಪೂರೆಲ್ಲ ಪ್ರಾರ್ಥನೆ ಮನ್ಪಲೆ ಖಂಡಿತ ಎಡ್ಡೆ ಸಮೃದ್ಧಿ ಆಪುಂಡು ಸುಭಿಕ್ಷೆ ಆಪುಂಡು ಬೊಕ್ಕ ಎಲ್ಲ ಯಾಗಡು ನಮ್ಮ ದೇಶದಕ್ಕಲು ಭಾಗವಹಿಸುನಿ ಮಾತ್ರ ಪಾಶ್ಚಾತ್ಯ ರಾಷ್ಟ್ರಗಳ ಏತೋ ಭಕ್ತಾದಿಲು ಪನಂದೆ ಬರ್ಪುನಂಚಿನ ಒಂಜಿ ಏತೋ ಸಂತೇರ್ನಕ್ಲ ಈ ಯಾಗಗೆ ಬರ್ರೋಲ್ಲೇರು ಭಾರಿ ಮಲ್ಲ ಜವಾಬ್ದಾರಿದ ಕಾರ್ಯ ನಮ್ಮ ಊರಿಗೂ ಒಲ್ತೊಲ್ತು ಬರ್ಪೇರು ಇತ್ತ ನಮಕ್ ಹೆಚ್ಚೆ ಜವಾಬ್ದಾರಿ ದಾಯಪಣಿನಿ ಬಣ್ಣ ಮನಿ ಪಡೆಯನ್ನು ನಮ್ಮ ಪರಿಸರಕ್ಕೆ ಒಲ್ತೊಲ್ತು ಬರ್ಪೇರು ವಾವ ಊರದ್ದು ವಾವ ಪ್ರದೇಶದ್ದು ಬರ್ಪೇರು ಅಪಗ ಅಕ್ಲೇನು ಸುಧಾರಿಕೆ ಮನ್ಪುನಿ ಅಕ್ಲೇನು ಸ್ವಾಗತ ಮನ್ಪುನಿ ಅಕ್ಲೆಗೆ ನಮ್ಮ ಊಟ ಉಪಚಾರ ಸೇರುನಿ ನಮಗೆ ಕಾರ್ಯಕರ್ತೆರ್ಲ ಆದಲ ಒಂಜಾತ ಜನ ಅವಳು ಸೇರುನ ಕೆಲಸ ಮನ್ಪಲೆ ಸ್ವಯಂ ಸೇವಕರಾದಲ ಸೇರಲೆ ಪೂರೆಲ್ಲ ಹೆಚ್ಚಿನ ಮುತುವರ್ಜಿ ಜೊತೆ ಈ ಕಾರ್ಯಕ್ರಮ ಭಾಗವಹಿಸ್ಯಾರೆ
ಅಪ್ಪೆ ಕಟೀಲ್ದಪ್ಪೆ ಉಳ್ಳಾಲ್ತಿಲ ಆ ಮಹಾವಿಷ್ಣುನ ಇಕ್ಲೆಗೆ ಅನುಗ್ರಹ ಮನ್ಪಡು ಲೋಕ ಕಲ್ಯಾಣ ಅವಡು ವಿಶ್ವಶಾಂತಿ ಅವಡನ್ನು ಪ್ರಾರ್ಥನೆ ಮಾಡ್ತದೆ. ಇನ್ನು ವೈದಿಕರಾದ ಮೈಯರು ನಮ್ಮ ಜೊತೆ ಸದಾ ಉಲ್ಲೇರು ಒಂಜಿ ವೈದಿಕ ಪರಂಪರೆಡು ಇತಿಹಾಸದ ಪುಟೊಟ್ಟು ಮೈಯರ್ನ ಪುದರ್ ಬರೆದಿಯೋಡ ನೆಂಚಿನ ಸ್ಥಿತಿ ದಯಪಣ್ಣಿ ನೀ ವೈದಿಕ ಎಂಚಬೋಡು ವೈದಿಕತ್ವಡು ವಾರಿತಿದ ಭಾವನೆ ಬೋಡು ಪೂರಕ್ನೆನ್ನ ಹೊಂದಾಣಿಕೆ ಮಂತದ್ದು ಒವ್ವೇ ಜಾತಿದ ಮತದ ಸಂಘರ್ಷ ಬರಂದಿ ಲೆಕ್ಕ ಪುರರ್ನ ಹೊಂದಾಣಿಕೆ ಮಂತದ್ದು ಎಡ್ಡೆ ಸದ್ಭಾವನೆಡು ಕಾರ್ಯಕ್ರಮ ನಮ್ಮ ಎಪ್ಪಲ ಒಪ್ಪುನಾರು ಹರಿಕೃಷ್ಣ ಮೈಯರ್ಲ ಅವ್ರನ್ನ ವೈದಿಕ ಪ್ರಕ್ರಿಯೆದ ಪೂರ ಬಳಗಗಳ ದೇವರ ನನಲಾತು ಶಕ್ತಿ ಕೊರಡು ವೇದಿಕೆ ಪ್ರತ್ಯೇಕ ಪುದರ್ ಜನ ಪೂರೆಲ್ಲ ನಿಕಲು ದೇವರ ನನಲಾತು ಸೇವೆ ಮನ್ಪನ ಶಕ್ತಿ ಕೊರಡಂದು ಪ್ರಾರ್ಥನೆ ಮಂತದ ಎರಡು ಪಾತ್ರ ಗುರುಚರಣಗ ಸಮರ್ಪಣೆ ಅನ್ಪೆ ಜೈ ಗುರುದೇವದತ್ ಅವದು ಚಿಂತ. ಕುಂಭ ನಿರ್ಮಾಣ 1800 ಕುಂಭ ನಿರ್ಮಾಣ ಆಯರುಂಡು ಐತ ಪೂರ್ವಭಾವಿ ಇತ್ತ ಎಕಡೆ ಶುರುವಾದಲು ಐನಡ್ದಾದು ಆ ನೆಟ್ಲು ಬೋಡಾದು ಕೊಂಡವರು ಸ್ವಾಮೀಜಿ ಮುಲ್ಬತ್ತು ಆಸಂಗಾದರೆ ಆರ್ನ ಆಶೀರ್ವಚನ ಕೊರಿಯರು ಅವರೆಲ್ಲ ನಾನು ನಮ್ಮ ಕುಲಾಲ ಸಮಾಜದ ಹೊತ್ತರಿಗೂ ತೊಂದರೆ ಅವ್ರನ್ನ ಬಾಳಾರದಿಂದ ಅಡ್ಡಬಾರ್ದು ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ಕೊಂಡು ನಮ್ಮ ಸಹಸ್ರಾಚನೆ ದತ್ತ ಕಾರ್ಯಕ್ರಮವನ್ನು ಶ್ರೀ ವೇದಮೂರ್ತಿ ಶ್ರೀ ಹರಿನಾರಾಯಣ ಮಯ್ಯರು ಕುಂಬಳೆ ಮೇರೆ ನಾನು ವಹಿಸಿದರು ಆರು ವೇದಿಕೆ ಆಸಂಗಾದರು ಅವರೆಲ್ಲ ಯಾರು ನಮ್ಮ ಸಮಾಜದ ಪರವಾದ ಹೃತ್ಪೂರ್ವಕವಾದ ಅವರಿಗೆ ಸ್ವಾಗತ. ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂಚಿನ ನಮ್ಮ ಜಿಲ್ಲಾ ಕೇಂದ್ರದ ಕಾಸರಗೋಡು ಜಿಲ್ಲಾ ಕೇಂದ್ರದ ಅಧ್ಯಕ್ಷರಾಗಿ ನಿಂಚಿನ ಶ್ರೀಯುತ ರವೀಂದ್ರ ಮುನ್ನೆಪಾಡಿ ವಕೀಲರು ವೃತ್ತಿದ ವಕೀಲರು ಅವರೆಲ್ಲ ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ಅವರನ್ನು ಇರಂಗಿಲ್ಲ ಅವರೆಲ್ಲ ಈ ಸಮಾಜದ ಪರವಾದ ಹಾರ್ದಿಕವಾದ ಸ್ವಾಗತ ಮಾಡ್ಕೊಂಡಿಲ್ಲ. ಇವತ್ತು ಇಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮ ಸಮ್ಮೇಳನಗೊಳ್ತಾ ಇದೆ. ಇದರ ಮೂಲ ಉದ್ದೇಶ ಕೊಂಡವೂರಿನ ಮಠದಲ್ಲಿ ನಡೆಯುವಂತಹ ವಿಶ್ವಜಿತ್ ಅತಿರಾತ್ರ ಸೋಮಯಾಗದ ಪೂರ್ವ ಸಿದ್ಧತೆ. ಯಾಗದಲ್ಲಿ ಇಡೀ ಹಿಂದೂ ಸಮಾಜ ಭಾಗವಹಿಸಬೇಕು. ನಮ್ಮ ಸನಾತನ ಧರ್ಮದಲ್ಲಿ ನಡೆಯುವಂತಹ ಧಾರ್ಮಿಕ ಕಾರ್ಯಕ್ರಮ ಅದು ನಮ್ಮೆಲ್ಲರದ್ದು. ನಾವದನ್ನೆಲ್ಲ ಸೇರಿಕೊಂಡು ಅದರ ಪುಣ್ಯದ ಫಲವನ್ನು ಪಡ್ಕೊಳ್ಳಬೇಕು. ಸೋಮಯಾಗವೆಂದರೆ ನಮ್ಮ ಪುಣ್ಯಭೂಮಿಯಾದಂತಹ ಯಜ್ಞಭೂಮಿಯಾದಂತಹ ಭಾರತದ ಈ ನೆಲದಲ್ಲಿ ಅನಾದಿ ಕಾಲದಲ್ಲಿ ಅಂದರೆ ರಾಮಾಯಣ ಮಹಾಭಾರತದ ಕಾಲದಲ್ಲಿಯೂ ನಡೀತಿದ್ದಂತಹ ಯಾಗಗಳಲ್ಲೊಂದು ಸೋಮಯಾಗ. ಅದರಲ್ಲೂ ವಿಶ್ವಜಿತ್ ಅತಿರಾತ್ರ ಸೋಮಯಾಗ ಎಂಬಂತಹ ಯಾಗ ಫೆಬ್ರವರಿ 18ನೇ ತಾರೀಕಿನಿಂದ 24ನೇ ತಾರೀಕುವರೆಗೆ ನಡೆಯಲಿಕ್ಕಿದೆ. 70 ಫೀಟ್ ಅಗಲ ಮತ್ತು 100 ಫೀಟ್ ಉದ್ದದ ಯಾಗಶಾಲೆಯ ಕೆಲಸ ನಡೀತಾ ಉಂಟು. ಅದರಲ್ಲಿ ಬೇರೆ ಬೇರೆ ಕುಟೀರಗಳಲ್ಲಿ ಈ ಯಾಗದ ವಿವಿಧ ಧಾರ್ಮಿಕ ಪ್ರಕ್ರಿಯೆಗಳೊಂದಿಗೆ ನಡೆಯಲಿಕ್ಕಿದೆ. ಈಗ ಇಲ್ಲಿ ಮುಹೂರ್ತಕ್ಕೆ ಮಾಡಿದಂತಹ ಒಂದು ಮಣ್ಣಿನ ಆಕೃತಿಯ ಪಾತ್ರೆ ಇದೆ. ಇದರ ಹೆಸರು ಮಹಾವೀರ ಅಂತ. ಅದರ ಪಕ್ಕದಲ್ಲೇ ನಾವು ಅದನ್ನು ತೋರಿಸ್ಲಿಕ್ಕೋಸ್ಕರ ತಂದಿದ್ದೇವೆ. ಅದರ ಗಾತ್ರ ಮತ್ತು ಇದರ ಗಾತ್ರ ಸ್ವಲ್ಪ ವ್ಯತ್ಯಾಸ ಉಂಟು, ಯಾಕಂದ್ರೆ ಇದಕ್ಕಿಂತ ದೊಡ್ಡದಿದೆ. ಅದು ಯಾಗದ ಮಧ್ಯೆ ಪ್ರವರ್ಗ ಎಂಬಂತ ಒಂದು ವಿಶೇಷ ಕಾರ್ಯಕ್ರಮ ನಡೀತದೆ.
ಈ ಕಾರ್ಯಕ್ರಮ ಹೇಗಿರ್ತದೆ ಅಂದರೆ, ಈಗ ಹಾವೆ ಮಣ್ಣಿನಲ್ಲಿ ಮಡಿಕೆ ಮಾಡಿದೆ, ಇನ್ನೊಂದು ಮಡಿಕೆ ಇದೆ ಮಾಡಲಿಕ್ಕೊಂಡು ಇದೇ ರೀತಿಯ ಆಕಾರದಲ್ಲಿ ಮಾಡಲಿಕ್ಕೆ, ಅದು ಮತ್ತೆ ಸ್ವಲ್ಪ ಸಣ್ಣದೇ ಮಾಡಿಸ್ತೇವೆ, ಮೊದಲನ ಗಾತ್ರದ ಹಾಗೆ ಮಾಡಿಕೊಡ್ಬೇಕು ಅಂತ ನಾವು ಅವ್ರಿಗೆ ಹೇಳ್ತೇವೆ. ಅದು ದೊಡ್ಡದಾದ್ರೆ ಏನಾಗುತ್ತದೆ ಅಂತ ಈಗಲೇ ಹೇಳಿಬಿಡ್ತೇನೆ. ಈ ಯಾಗದಲ್ಲಿ ಆ ಪಾತ್ರೆ ಮಾಡಬೇಕಾದ್ರೆ ಅದಕ್ಕೆ ಹುತ್ತದ ಮಣ್ಣು ಬೇಕು, ಹಾವೆ ಮಣ್ಣು ಬೇಕು, ಹಂದಿ ತಿವಿದಂತಹ ಮಣ್ಣು ಬೇಕು, ಗರಿಕೆ ಹುಲ್ಲು ಬೇಕು, ಆಡಿನ ರೋಮ ಬೇಕು, ಆಡಿನ ಹಾಲು ಬೇಕು, ದನದ ಹಾಲು ಬೇಕು. ಇದನ್ನೆಲ್ಲ ಸೇರಿಸಿ ಪಾಕ ಬರಿಸಿ ಈ ರೂಪದ ಮಡಕೆ ಇನ್ನೊಂದು ಮಾಡಲಿಕ್ಕಿದೆ. ಅದನ್ನು ಅಲ್ಲಿ ಮನೆಯಲ್ಲಿ ಬೇಯಿಸ್ಲಿಕ್ಕಿಲ್ಲ, ಅದು ಯಾಗಶಾಲೆಯಲ್ಲೇ ಬೇಯಿಸುವಂತಹದ್ದು. ಅದಕ್ಕೆ ಪುನಃ ಕೆಲವೆಲ್ಲ ಲೇಪ ಹಾಕಲಿಕ್ಕೆ ಉಂಟು. ಆ ನಂತರ ಅದು ಸಿದ್ಧಗೊಂಡ ನಂತರ ಆ ಪಾತ್ರೆಯಲ್ಲಿ ಪ್ರವರ್ಗೆ ನಡೆಯುವಂಥದ್ದು. ಅದರ ಪಾಕವನ್ನು ಮಾಡುವಾಗ ಆಡಿನ ಹಾಲು, ದನದ ಹಾಲು ಮತ್ತೆ ಸಹ ಉಪಯೋಗ ಮಾಡಲಿಕ್ಕೆ, ದನದ ತುಪ್ಪದೊಂದಿಗೆ ಈ ಪ್ರವರ್ಗದ ವಿಧಿ ನಡೆಯುವಾಗ ಅದರ ದ್ರಾವಣವನ್ನು ಸ್ವಲ್ಪ ಈ ಅಗ್ನಿಕುಂಡದಲ್ಲಿದ್ದಂಥ ಈ ಪಾತ್ರೆಗೆ ಸ್ವಲ್ಪ ಹಾಕೋದು, ಇಷ್ಟೇ ಹಾಕೋದು. ಈ ಪ್ರಕ್ರಿಯೆ ಒಟ್ಟು ಸೋಮಯಾಗದಲ್ಲಿ 8 ಬಾರಿ ನಡೀಲಿಕ್ಕಿದೆ. ವಿಶೇಷ ಏನು ಅಂದರೆ, ಸ್ವಲ್ಪ ಅದಕ್ಕೆ ಪೂರಣೆ ಮಾಡಿದ್ದೇ ತಕ್ಷಣದಲ್ಲಿ ಅದು ಸ್ಫೋಟಗೊಳ್ಳುತ್ತದೆ, ಮಡಿಕೆ ಸ್ಫೋಟಗೊಳ್ಳುವುದಿಲ್ಲ. ಆ ಅಗ್ನಿ ಸ್ಫೋಟಗೊಂಡು ಸುಮಾರು 24 ಅಡಿಯಿಂದ 35 ಅಡಿಯವರೆಗೆ ಇದರಿಂದ ಹೊರಕ್ಕೆ ಮೇಲಕ್ಕೆ ಚಿಮ್ಮಲಿಕ್ಕೆ ಇದೆ. ಅದೇ ಪಾತ್ರೆ ಇಷ್ಟು ದೊಡ್ಡದಾಯ್ತಲ್ಲ, ಈ ಗಾತ್ರದ ಮಡಿಕೆಯಲ್ಲಿ ಮಾಡಿದರೆ 40 ಫೀಟ್ಗಿಂತ ಹೆಚ್ಚು ಮೇಲೆ ಚಿಮ್ಮುತ್ತದೆ. ನಮಗೆ ಸ್ವಲ್ಪ ಅಲ್ಲಿ ರಕ್ಷಣೆ ದೃಷ್ಟಿಯಿಂದ ಅದು ಸ್ವಲ್ಪ ಕಷ್ಟ ಆದಿತ್ತು, ಯಾಕೆ ಸುತ್ತಲೂ ಮಡಲಿನ ಚಪ್ಪರ ಆದ ಕಾರಣ ನಮಗೆ ಸಣ್ಣ ಗಾತ್ರದ್ದೇ ಮಾಡಿಕೊಡಬೇಕಾಗ್ತದೆ. ಈ ಯಾಗದಲ್ಲಿ ನಮ್ಮ ಊರೊಳಗೆಲ್ಲ ಬಹಳಷ್ಟು ಯಾಗಗಳನ್ನು, ದೊಡ್ಡ ದೊಡ್ಡ ಯಾಗಗಳನ್ನು, ಯಜ್ಞಗಳನ್ನೆಲ್ಲ ಭಾಗವಹಿಸಿ ನಾವು ನೋಡಿದ್ದೇವೆ. ಆದರೆ ಈ ಯಾಗ ಮಾತ್ರ ಅದಕ್ಕಿಂತ ವಿಭಿನ್ನವಾದದ್ದು. ನಮ್ಮ ಊರಲ್ಲಿ ಈ ಯಾಗವನ್ನು ಮಾಡುವಂಥ ಪುರೋಹಿತರು ಇಲ್ಲ. ನಮ್ಮ ಮಠದ ವೈದಿಕ ವಿಧಿವಿಧಾನಗಳನ್ನೆಲ್ಲವೂ ನೆರವೇರಿಸುವಂಥದ್ದು ಕಟೀಲ್ನ ಆಸರಣರವರು ಮತ್ತು ನಮ್ಮ ಇಲ್ಲೇ ಇದ್ದಾರೆ ಮಯ್ಯರು, ಇವರೆಲ್ಲ ಸೇರಿಕೊಂಡು ಮಾಡುವಂಥದ್ದು. ಆದರೆ ಈ ಯಾಗವು ಅವರನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಅಂದರೆ ಈ ಯಾಗಕ್ಕೆ ಶ್ರೌತ ವಿದ್ಯೆ ಅಂತ ಹೇಳಿದಂಥ ಶ್ರೌತ ವಿದ್ವಾಂಸರು ಬೇಕು. ಈ ಯಾಗ ಶ್ರೌತ ಯಾಗಗಳಲ್ಲಿ ಒಂದು. ನಮ್ಮ ಊರಲ್ಲಿ, ನಮ್ಮ ಮನೆಗಳಲ್ಲಿ ಧಾರ್ಮಿಕ ಕೇಂದ್ರ ನಡೆಯುವಂಥದ್ದೆಲ್ಲ ಸ್ಮಾರ್ತ ಯಾಗ ಅಂತ ಕರೆಸಿಕೊಂಡಿದೆ. ಈ ಯಾಗ 7 ವಿಧ ಇದೆ ಸೋಮಯಾಗದಲ್ಲಿ. ಅದರಲ್ಲಿ 7ನೇದು ದೊಡ್ಡದು, ಅದಕ್ಕಿಂತ ಕೆಳಗಿನದ್ದು ಅತಿರಾತ್ರ ಸೋಮಯಾಗ, 6ನೇ ಯಾಗ ನಡೆಯುವಂಥದ್ದು. ಅಶ್ವಮೇಧ ಯಾಗ ಅಂತೆಲ್ಲ ಕೇಳಿರ್ಬೋದು, ಅದು ಈ ಕಾಲದಲ್ಲಿ ನಿಷೇಧವಾದ ಯಾಗ. ಅದು ಮಾಡಬೇಕಾದ್ರೆ ಉಳಿದ 6 ಯಾಗ ಮಾಡಿ ಅದನ್ನು ಮಾಡಬೇಕು, 7 ಯಾಗವು ಮಾಡಬೇಕು. ಈ ಯಾಗದಲ್ಲಿ ನಮಗೆ ಗೋಕರ್ಣದ ಗಣೇಶ ವಾಸುದೇವ ಜೋಗ್ಲೇಕರ್ ಎಂಬಂತಹ ವೈದಿಕ ಶ್ರೌತ ವಿದ್ವಾಂಸರು ಸಿಕ್ಕಿದ್ದಾರೆ. ಈ ಯಾಗದಲ್ಲಿ ಇನ್ನೂ ವಿಶೇಷ ಅಂದರೆ, ಯಜಮಾನರಾಗಿರಬೇಕಾದರೆ ಅಗ್ನಿಹೋತ್ರಿಗಳಾಗಿರಬೇಕು. ನಮ್ಮ ಇಡೀ ದೇಶದಲ್ಲಿ ಅಗ್ನಿಹೋತ್ರಿಗಳು ಅಂದರೆ ಎಲ್ಲರಿಗೂ ತಿಳಿದವರಂತ ಒಂದು ಧಾರ್ಮಿಕ ವೈದಿಕ ಕರ್ಮೆಗಳಾಗಿದ್ರು. ಆದರೆ ಇವತ್ತು ನಮಗೆ ಹೆಚ್ಚಿನವರಿಗೂ ಗೊತ್ತಿಲ್ಲ. ಯಾಕೆಂದರೆ ಈ ಅಗ್ನಿಹೋತ್ರ ಸಂಸ್ಕಾರ ನಮ್ಮ ದೇಶದಲ್ಲಿ ಕಡಿಮೆ ಆಯಿತು. ನಿತ್ಯ ಸೂರ್ಯೋದಯ ಮತ್ತು ಸೂರ್ಯ ಅಸ್ತಮಾನ ಕಾಲದಲ್ಲಿ ಅವರ ಹಿಂದಿನ ಪೂರ್ವಜರಿಂದ ಸಂರಕ್ಷಿಸಿಕೊಂಡು ಬಂದಂತಹ ಅಗ್ನಿಯನ್ನು ನಿತ್ಯವೂ ಶತಮಾನಗಳ ಹಿಂದಿನ ಬೆಂಕಿಯನ್ನು ಇವತ್ತಿಗೂ ಉಳಿಸಿಕೊಂಡು ಬಂದಂಥ ಮನೆಯಾಗಿರಬೇಕು. ಆ ಅಗ್ನಿಯಲ್ಲಿ ನಿತ್ಯ 2 ಹೊತ್ತು ಹೋಮಿಸಬೇಕು. ಈ ಮಹತ್ವದ ಅಗ್ನಿಹೋತ್ರದ ಮಹಿಮೆ ಒಂದಿಷ್ಟು ತಿಂಗಳ ಮಧ್ಯೆಯಲ್ಲಿ ನೀವು ಪತ್ರಿಕೆಯಲ್ಲಿ ಗಮನಿಸಿರ್ಬೋದು. ಹಿಂದೆ 1985ರ ಆಸುಪಾಸಿನಲ್ಲಿ ಭೋಪಾಲದಲ್ಲಿ ಅನಿಲ ದುರಂತ ಸಂಭವಿಸಿತ್ತು. ಅನಿಲ ದುರಂತ ಅಂದರೆ ಗಾಳಿಯಲ್ಲಿ ಅನಿಲ ಸೇರಿಕೊಂಡು, ವಿಷ ಅನಿಲ ಸೇರಿಕೊಂಡು ಆ ಗ್ರಾಮದೊಳಗೆ ಪರಿಸರದಲ್ಲಿ ಒಟ್ಟು 15,000ಕ್ಕಿಂತ ಹೆಚ್ಚು ಜನ ಉಸಿರುಗಟ್ಟಿ ಪ್ರಾಣ ಬಿಟ್ಟಿದ್ದಾರೆ. ಸ್ಮಶಾನವಾಗಿದೆ ಇಡೀ ಊರು. ನೀವು ಯೋಚನೆ ಮಾಡಿ, 15,000 ಜನಗಳು ಆ ವಿಷ ಅನಿಲದಿಂದಾಗಿ ಪ್ರಾಣ ಬಿಟ್ಟಿದ್ದಾರೆ. ಆದರೆ ಆ ಗ್ರಾಮದಲ್ಲೇ ಇದ್ದಂತಹ 2 ಮನೆ ಸುರಕ್ಷಿತವಾಗಿತ್ತು. ನಮಗೆಲ್ಲ ಆಶ್ಚರ್ಯ ಆಗ್ಬೋದು, ಈ 2 ಮನೆ ಯಾಕೆ ಇಷ್ಟು ಭೀಕರವಾದ ವಿಷ ಅನಿಲ? ಬೆಂಕಿ ಆದರೂ ಬೆಂಕಿಯಿಂದ ದೂರ ಇದ್ದರೆ ರಕ್ಷಿಸಲ್ಪಡಬಹುದು, ನೀರಲ್ಲಿ ಮುಳುಗಿದ್ರೆ ನೀರಿನ ಮೇಲೆ ದಡದಲ್ಲಿದ್ದವರಿಗೆ ಏನು ಸಮಸ್ಯೆ ಇಲ್ಲ. ಆದರೆ ಗಾಳಿಯಲ್ಲಿ ವಿಷ ಸೇರಿಕೊಂಡಾಗೆ ಬದುಕುವುದು ಬಹಳ ಕಷ್ಟ ಅಲ್ವಾ? ಇಷ್ಟು ಗ್ರಾಮದಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಮರಣ ಹೊಂದಿದ್ದಾರೆ, ಸ್ಮಶಾನವಾಗಿದೆ, ಈ 2 ಮನೆ ಯಾಕೆ ಉಳಿಯಿತು ಅಂದರೆ ಜಗತ್ತೆಲ್ಲ ಇದನ್ನು ಆಶ್ಚರ್ಯದಿಂದ ನೋಡಿತು.
ಸಂಶೋಧನೆಗೊಳಪಡಿಸಿದ್ರು 2 ಮನೆಯನ್ನು. ಆಗ ಆ ಮನೆಯೊಳಗೆ ವಿಷ ಅನಿಲಗಳೇ ಬರಲಿಲ್ಲ. ಯಾಕೆ ಅಂದರೆ ಆ 2 ಮನೆಯಲ್ಲಿ ಅಗ್ನಿಹೋತ್ರ ಮಾಡ್ತಿದ್ರು. ಅಗ್ನಿಹೋತ್ರದಿಂದ ಮನೆ ಅಷ್ಟು ರಕ್ಷಿಸಲ್ಪಡ್ತದಂದ್ರೆ ನಮ್ಮ ಹಿಂದಿನ ಋಷಿ ಮುನಿಗಳು ಇದನ್ನು ಸಂಶೋಧಿಸಿ ಜಗತ್ತಿನ ಒಳಿತಿಗಾಗಿ ಇದನ್ನು ಮಾಡಿದ್ದು. ಹಾಗಾಗಿ ಇಂಥ ಅಗ್ನಿಹೋತ್ರ ನಮ್ಮ ದೇಶದಲ್ಲಿ ನಡೆದರೆ ಜಗತ್ತಿಗೆ ಒಳ್ಳೆಯದಾಗ್ತಿತ್ತು. ಆದರೆ ಇವತ್ತು ಕಡಿಮೆ ಆಗಿ ಇಡೀ ದೇಶದಲ್ಲಿ ಅಗ್ನಿಹೋತ್ರಿಗಳ ಸಂಖ್ಯೆ ಕೇವಲ 26 ಮಂದಿ ಮಾತ್ರ ಇದ್ದಾರೆ ಅಂತ ಅಂಕಿಅಂಶದಿಂದ ತಿಳಿದು ಬಂದಿದೆ. ಇಂಥ ಮಹೋನ್ನತ ಸಂಸ್ಕೃತಿ ಇಷ್ಟು ಕೆಳಕ್ಕೆ ಇಳಿದು ಬಿಟ್ಟಿದೆ. ಅಂತಹ ಅಗ್ನಿಹೋತ್ರ ಮಾಡುವಂತಹ ವೈದಿಕ ಶ್ರೇಷ್ಠ ಅಗ್ನಿಹೋತ್ರಿ ಅವರು ಗಂಡ ಹೆಂಡತಿ ಇಬ್ಬರು ಈ ಯಾಗದಲ್ಲಿ ನಿತ್ಯವೂ ಅವರು ವ್ರತ ನಿಯಮಗಳನ್ನು ಆಚರಿಸಿ ಅಗ್ನಿಯ ಕಾಯ್ತಿರಬೇಕು. ಅಗ್ನಿ ಎಲ್ಲದೂ ನಂಗೆ ಹೋಗಬಾರದು. ಅಂತಹ ಅಗ್ನಿಹೋತ್ರಿಗಳು ಯಜಮಾನರಾಗಿ ಬರ್ತಾರೆ. ಅವರು ಬರಬೇಕಿದ್ರೆ ಅವರ ಮನೆಯಿಂದ ಅಗ್ನಿಯನ್ನು ಹಿಡ್ಕೊಂಡು ಬರಬೇಕು. ಅಂತಹ ಆ ಸಂಸ್ಕಾರವನ್ನು ಮಾಡುವಂತಹ ಯಜಮಾನರು ಯಾಗದಲ್ಲಿ ಇನ್ನೂ ಕಠಿಣವಾದ ನಿಯಮವನ್ನು ಪಾಲಿಸಿಕೊಂಡರು. ಏನಂದ್ರೆ ಈ ಯಾಗ 17ನೇ ತಾರೀಕಿಗೆ ಹೊನೆ ಕಾಣಿಕೆ ನಡೀತದೆ. 18ನೇ ತಾರೀಕಿನಂದು ಇವತ್ತು ನೀವು ಸಿದ್ಧ ಮಾಡಿದಂಥ ಮಡಿಕೆಯನ್ನು ಒಳಗೊಂಡಂತೆ ಪ್ರತಿಯೊಂದು ಜಾತಿಯವರು, ಅದರಲ್ಲಿ ಈಗಾಗಲೇ ಕೊರಗ ಸಮಾಜದ ಬಂಧುಗಳು ಅವರ ಕುಲವೃತ್ತಿಯಾದಂತಹ ಬುಟ್ಟಿ ಹೆಣೆಯುವುದನ್ನು ಹೀಗೆ ಮುಹೂರ್ತ ಮಾಡಿ ಆಗಿದೆ. ಮೊಗೇರ ಸಮಾಜದವರು ಚಾಪೆ ಹೆಣೆಯುವುದವರ ಕುಲದ ವೃತ್ತಿ, ಅದನ್ನು ಈಗಲೇ ಹೆಣೆಯುವ ಮುಹೂರ್ತ ಮಾಡಿ ಈಗ ಮಾಡ್ತಾ ಇದ್ದಾರೆ. ಹಾಗೆ ಬಾಕುಡ ಸಮಾಜದವರು ಕೃಷಿ ಮಾಡುವುದವರ ವೃತ್ತಿ ಎತ್ತನ್ನು ಕಟ್ಟಿ ಉಳುವ ಮೂಲಕ ಬಿತ್ತುವ ಮೂಲಕ ಧಾನ್ಯವನ್ನು ಕೃಷಿ ಮಾಡಿ ಆಗಿದೆ. ಹಾಗೆ ಜೋಗಿ ಸಮಾಜದವರು ನಮ್ಮ ಅಟ್ಟದಲ್ಲೆಲ್ಲ ಹಿಂದೆ ಬಲ ಅಂತ ಹೇಳ್ತೀವಿ, ತೂಗು ಹಾಕುವಂತಹದ್ದು, ಈ ಯಾಗದಲ್ಲಿ ಅದು ಬೇಕು. ಅದನ್ನು ಅವರು ಮಾಡಿ ಈಗ ಮುಹೂರ್ತ ಮಾಡಿ ಆಗಿದೆ. ಹಾಗೆ ಮಡಿವಾಳ ಸಮಾಜದವರು ದೀವಟಿಗೆಯನ್ನು ಮಾಡಿ ಒಪ್ಪಿಸುವರಿದ್ದಾರೆ. ಅದು ನಾಡ್ದು 9ನೇ ತಾರೀಕಿಗೆ ಅದರ ಮುಹೂರ್ತ ನಡೆಯಲಿಕ್ಕಿದೆ. 10ನೇ ತಾರೀಕಿಗೆ ಗಾಣಿಗ ಸಮಾಜದವರು ಇಡೀ ಸಮಾಜದವರು ಮುಷ್ಟಿ ಎಳ್ಳನ್ನು ಸಮರ್ಪಿಸಿ ಗಾಣದಲ್ಲಿ ಎಳ್ಳನ್ನು ಹಾಕಿ ಎಣ್ಣೆ ಮಾಡಿ ಸಮರ್ಪಿಸುವರಿದ್ದಾರೆ. ಹಾಗೆ ವಿಶ್ವಕರ್ಮ ಸಮಾಜದವರು ಈ ಯಾಗಕ್ಕೆ ಬೇಕಾದಂತಹ ಮರದ ಕೆಲವು ಸಲಕರಣೆಗಳು, 4 ಮೂಲೆಗಳಲ್ಲಿ 4 ವಿಗ್ರಹಗಳನ್ನು ಪ್ರತಿಷ್ಠೆ ಮಾಡಿಕೊಂಡು, ಋಗ್ವೇದ, ಯಜುರ್ವೇದ, ಸಾಮವೇದದ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿಕೊಂಡು ಇದನ್ನೆಲ್ಲವನ್ನು ಅವರು ಮಾಡಿಕೊಡುವರಿದ್ದಾರೆ. ನೇಕಾರ ಸಮಾಜದವರು ವಸ್ತ್ರವನ್ನು ನೇಯ್ದು ಕೊಡುವವರಿದ್ದಾರೆ. ಹಾಗೆ ಪ್ರತಿಯೊಂದು ಯಾದವರು ಗೊಲ್ಲರೆಲ್ಲ ಸೇರಿಕೊಂಡು ತುಪ್ಪವನ್ನು ಸಮರ್ಪಣೆ ಮಾಡುವರಿದ್ದಾರೆ. ಹೀಗೆ ಪ್ರತಿಯೊಂದು ಸಮಾಜದವರು ಸೇರಿಕೊಂಡು ಈ ಯಾಗಕ್ಕೆ ಸಮರ್ಪಣೆ ಮಾಡುವ ಕಾರ್ಯಕ್ರಮ ಉಪ್ಪಳದಿಂದ ಮೆರವಣಿಗೆಯೊಂದಿಗೆ ಮಠಕ್ಕೆ ಬರಲಿಕ್ಕಿದೆ. ಅದು 18ನೇ ತಾರೀಕಿನ ಹೊತ್ತು ಮಧ್ಯಾಹ್ನ 3 ಗಂಟೆಗೆ ನಡೀಲಿಕ್ಕಿದೆ. ಅವತ್ತು ಮಧ್ಯಾಹ್ನ ಎಲ್ಲ ಸಮಾಜದ ಪ್ರಮುಖರನ್ನು ಗೌರವಿಸುವ ಒಂದು ಕಾರ್ಯಕ್ರಮ. ಆನಂತರ ಯಾಗಶಾಲೆ ವಾಸ್ತು ರಾಕ್ಷೋಜ್ಞಾದಿ ಹೋಮಗಳ ಮೂಲಕ ವೈದಿಕ ವಿಧಿವಿಧಾನ ನಡೀತದೆ. 19ನೇ ತಾರೀಕಿಗೆ ಬೆಳಿಗ್ಗೆ ಸೋಮಯಾಗ ಅಧಿಕೃತವಾಗಿ ಆರಂಭ ಆಗುತ್ತದೆ. ಈ ಆರಂಭ ಆದಂತಹ ಸಮಯದಲ್ಲಿ ಅಗ್ನಿಹೋತ್ರಿ ಯಜಮಾನಗಳು ಸ್ನಾನ ಮಾಡಿ ಹೊಟ್ಟೆ ತುಂಬ ಆಹಾರವನ್ನು ಸೇವಿಸಿ ಯಾಗಶಾಲೆಯನ್ನು ಪ್ರವೇಶ, ಅದು ಯಾಗದ ಒಂದು ಕರ್ಮಾಂಗದ ಒಂದು ಭಾಗವಹಿಸಿ ಅವರು ಅದೆಲ್ಲ ಅನ್ನಪ್ರಸಾದ ಸ್ವೀಕರಿಸಿ ಅವರು ಯಾಗಶಾಲೆ ಪ್ರವೇಶ ಮಾಡ್ತಾರೆ. ಮತ್ತೆ ಅವರಿಗೆ ಸ್ನಾನ ಮತ್ತು ಊಟ ಯಾಗ ಮುಗಿದ ನಂತರ 24ನೇ ತಾರೀಕಿಗೆ. ಅಲ್ಲಿವರೆಗೆ ಅವರು ನಿತ್ಯ ಸ್ನಾನವೂ ಮಾಡಬಾರ್ದು, ನಿತ್ಯ ಊಟವೂ ಮಾಡಬಾರ್ದು. ಅವರ ಆಹಾರ ಯಾವುದು ಅಂದರೆ, ಯಾಗದಲ್ಲಿ ಕೆಲವೊಂದು ಪ್ರಾಣಿಗಳೆಲ್ಲ ತೊಡಗಿಸಿಕೊಳ್ಳಿಕ್ಕುಂಟು, ಪೂಜೆಯಲ್ಲಿ ಭಾಗವಹಿಸ್ಲಿಕ್ಕುಂಟು. ಅದರಲ್ಲಿ ಯಾವುದು ಅಂದರೆ, ಒಂದು ಕುದುರೆ ಬೇಕು, ಒಂದು ಆಡು ಬೇಕು, ಒಂದು ಕಿವಿಯನ್ನು ಕೆಳಗಿಳಿ ಬಿಟ್ಟಂತಹ ಒಂದು ಹಸು ಬೇಕು, ಇನ್ನೊಂದು ಊರ ತಳಿಯ ಒಂದು ಹಸುವಿನ ಕರು 11 ತಿಂಗಳು ಪ್ರಾಯದ ಕೆಂಪು ಬಣ್ಣದ ಬೇರೆ ಬೇರೆ ಲಕ್ಷಣವನ್ನು ಹೇಳಿದೆ, ಆ ಕರು ಬೇಕು. ಅದೆಲ್ಲ ಈಗ ನಮ್ಗೆ ಈಗಾಗಲೇ ಸಿಕ್ಕಿ ಆಗಿದೆ. ಕುದುರೆ ಮಹಾರಾಷ್ಟ್ರದಿಂದ ಈಗಾಗಲೇ ಬಂದು ಮಂಗಳೂರಲ್ಲಿದೆ. ಹಾಗೆ 11 ತಿಂಗಳು ಪ್ರಾಯದ ಹೆಣ್ಣು ಕರು ನಾಡ್ದು ಯಾಗ ಸಮಯಕ್ಕೆ 11 ತಿಂಗಳು ಆಗಬೇಕಾದ್ದು ಅದು ನಮ್ಮ ಆಶ್ರಮದ ಗ್ರಾಮದಲ್ಲೇ ಸಿಕ್ಕಿದೆ. ಆ ಲಕ್ಷಣ ಎಲ್ಲವೂ ಅದು ಒಳಗೊಂಡಿರುವಂತಹ ವಿಶೇಷವಾದಂತಹ ಕರು. ಹಾಗೆ ಉಳಿದದನ್ನೆಲ್ಲ ಸಿದ್ಧತೆ ಎಲ್ಲ ಮಾಡ್ತಾನೆ. ಆ ಯಾಗಶಾಲೆಯಲ್ಲಿ ಇರುವಂತಹ ಗೋವಿನ ಹಾಲನ್ನು ಮಧ್ಯಾಹ್ನ 1 ಲೋಟ ಮತ್ತು ರಾತ್ರಿ 1 ಲೋಟ ಈ ಅಗ್ನಿಹೋತ್ರಿ ಯಜಮಾನರು ಕುಡಿಯುವುದು. ಗಂಡ ಹೆಂಡತಿ ಇಬ್ಬರು ಯಾಗಶಾಲೆಯಲ್ಲೇ ಮಲಗುವುದು. ಆದರೆ ಕೊನೆಯ 3 ದಿವಸ ನಿದ್ರೆಯೂ ಇಲ್ಲ. ಇಷ್ಟು ಕಠಿಣವಾದ ನಿಯಮವನ್ನು ಅನುಸರಿಸಿ ಯಾಗ 24ನೇ ತಾರೀಕಿಗೆ ಬೆಳಿಗ್ಗೆ ಪೂರ್ಣಾಹುತಿ ಆಗತ್ತೆ. ನಿತ್ಯವೂ ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ಯಾಗ ನಡೀತದೆ. ಕೊನೆಯಲ್ಲಿ ದೀರ್ಘವಾದ ರಾತ್ರಿಯನ್ನು ಕ್ರಮಿಸ್ತದೆ. ಕೊನೆಗಂತೂ 23ನೇ ತಾರೀಕಿಗೆ ಬೆಳಗ್ಗೆ 3:30 ಗಂಟೆಗೆ 4:30 ಗಂಟೆಯ ಸಮಯಕ್ಕೆ ಯಾಗ ಆರಂಭ ಆದರೆ ಅದು ಮುಗಿಯುವುದೇ ಮಾರನೇ ದಿವಸ ಬೆಳಗ್ಗೆ 4, 5, 6 ಗಂಟೆಯ ಸಮಯಕ್ಕೆ.
ಅಲ್ಲಿ ಅಷ್ಟೊತ್ತಿಗೆ ಪೂರ್ಣಾಹುತಿ ಬೆಳಗ್ಗೆ. ಆ ನಂತರ ಅವಭೃತ ಸ್ನಾನ ಅಂತ ಒಂದು ವಿಶೇಷ ಕಾರ್ಯಕ್ರಮ ಇದೆ. ಈ ಸ್ನಾನ ಕುಂಭಮೇಳದ ಸ್ನಾನದಂಥ ವಿಶೇಷ ಫಲವನ್ನು ಪಡೆದಿದೆ. ನಮ್ಮೂರೊಳಗೆ ಈ ಪುಣ್ಯ ಸ್ನಾನದೊಂದು ಅವಕಾಶ, ಎಲ್ಲರೂ ಭಾಗವಹಿಸಬಹುದು. ಉಪ್ಪಳ ಹೊಳೆಯಲ್ಲಿ 1 ಗಂಟೆಯ ವೈದಿಕ ವಿಧಿವಿಧಾನಗಳೊಂದಿಗೆ ಯಾಗದ ಸಮಯ ಉಪಯೋಗ ಆದಂತಹ ಸಲಕರಣೆಗಳೆಲ್ಲವನ್ನೂ ಜಲದಲ್ಲಿ ವಿಸರ್ಜನೆ ಮಾಡಿ 4 ಮೂಲೆಗಳಲ್ಲಿ ಪ್ರತಿಷ್ಠಾಪಿಸಿದ 4 ವೇದಗಳ ವಿಗ್ರಹವನ್ನು ಜಲದಲ್ಲಿ ಸ್ತಂಭನ ಮಾಡಿ ಅವಭೃತ ಸ್ನಾನ ಮುಗಿಸಿ ಬಂದು ಯಾಗಶಾಲೆ ಮತ್ತೆ ಕೆಲವು ಕಾರ್ಯಕ್ರಮಗಳು ಇಷ್ಟಿಗಳು ನಡೀಲಿಕ್ಕಿದೆ. ಆ ನಂತರ ಯಾಗಶಾಲೆಗೆ ಅಗ್ನಿಸ್ಪರ್ಶ ಮಾಡಿ ಇಡೀ ಯಾಗಶಾಲೆಯನ್ನು ಭಸ್ಮ ಮಾಡುವ ಮೂಲಕ ಈ ಯಾಗ ಸಮಾಪ್ತಿಯಾಗುವಂಥದ್ದು. ಆ ಅವಭೃತ ಸ್ನಾನದಲ್ಲೇ ಈ ಯಜಮಾನರು ಆಗ ಸ್ನಾನ ಮಾಡುವುದು. ಈ ರೀತಿಯ ಒಂದು ವಿಶೇಷವಾದ ಯಾಗ. ಈ ಯಾಗಕ್ಕೆ ಸೋಮಯಾಗ ಎಂಬ ಹೆಸರು ಯಾಕೆ ಬಂತು ಅಂದರೆ, ಸೋಮಲತೆ ಎಂಬಂತಹ ಒಂದು ದಿವ್ಯ ಲತೆಯ ರಸವನ್ನು ಈ ಯಾಗದಲ್ಲಿ ಉಪಯೋಗ ಮಾಡುವ ಕಾರಣ ಸೋಮಯಾಗ ಎಂಬ ಹೆಸರು. ಈ ಗಿಡದ ವಿಶೇಷ ಏನಂದರೆ, ಇದೆಲ್ಲೆಲ್ಲೂ ಬೆಳೆಯುವುದಿಲ್ಲ. ಉತ್ತರ ಭಾರತದ ಚಳಿ ಪ್ರದೇಶದಲ್ಲಿ ಬೆಳೆಯುತ್ತದೆ. ನಮಗೆ ಲಡಾಖ್ನಿಂದ ಸೋಮಲತೆ ಸಿಕ್ಕಿದೆ. ಈ ಗಿಡ ಪ್ರಕೃತಿಯ ಜೊತೆಗೆ ಬಹಳಷ್ಟು ನಂಟಿಟ್ಟುಕೊಂಡು ಬೆಳೆಯುವಂಥ ಗಿಡ. ನಾವು ನಮ್ಮ ಊರ ತಿಥಿಯಲ್ಲಿ ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ಅಂತ ನಾವೆಲ್ಲ ಕ್ಯಾಲೆಂಡರಲ್ಲಿ ನೋಡ್ತೀವಿ. ಅದರಲ್ಲಿ ಪೌರ್ಣಮಿಯ ನಂತರದ ಅಮಾವಾಸ್ಯವರೆಗಿನ ದಿನಗಳು ಕೃಷ್ಣ ಪಕ್ಷ ಅನ್ನಿಸ್ಕೊಳ್ತದೆ. ಅಮಾವಾಸ್ಯೆಯ ನಂತರ ಪೌರ್ಣಮಿಯ ದಿವಸವರೆಗೆ ಶುಕ್ಲ ಪಕ್ಷ ಅಂತ ಅನ್ನಿಸ್ಕೊಳ್ತದೆ.